ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮತ್ತು 2 ಸ್ಟಾರ್ ಸಂತೋಷ್ ರೇಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಇವತ್ತು ನಾವು ತೆಗೆದುಕೊಂಡಿರುವಂಥ ವಿಚಾರ, ನಿಮ್ಮ ನಡುವೆ ನಾವು ವಾಹನದಲ್ಲಿ ಕುಳಿತುಕೊಂಡು ನಮ್ಮ ಗಮ್ಯಸ್ಥಾನಕ್ಕೆ ತಲುಪುವ ನಡುವೆ ಆಗುತ್ತಿರುವಂಥ ಅಪಘಾತಗಳು. ಯಾಕಂತ ಹೇಳಿದ್ರೆ ಈ ಒಂದು ಅಂಕಿ ಅಂಶಗಳನ್ನು ನಾವು ಸರಿಯಾಗಿ ಗಮನಿಸಿದರೆ ಶಾಕ್ ಆಗುತ್ತೆ. ಯಾಕಂತ ಹೇಳಿದ್ರೆ 2015ರಲ್ಲಿ ಒಂದು ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ ಒಂದು ವರ್ಷಕ್ಕೆ 4,80,652 ಆಕ್ಸಿಡೆಂಟ್ಗಳು ಆಗಿದೆ. ಪ್ರತಿ ವರ್ಷ ಸರಾಸರಿ 5 ಲಕ್ಷ ಆಕ್ಸಿಡೆಂಟ್ಗಳು ನಮ್ಮ ದೇಶದಲ್ಲಿ ಆಗ್ತಾ ಇದ್ದರೆ ಅದರಲ್ಲಿ 1.5 ಲಕ್ಷ ಜನ ತಮ್ಮ ಪ್ರಾಣವನ್ನು ತ್ಯಜಿಸ್ತಿದ್ದಾರೆ ಅಥವಾ ಸಾವಿಗೀಡಾಗ್ತಾ ಇದ್ದಾರೆ. 1,50,785 ಜನ 2015ನಲ್ಲಿ ಬರೀ ಆಕ್ಸಿಡೆಂಟಿಂದಲೇ ಸತ್ತಿದ್ದಾರೆ ಅಂತ ಹೇಳಿದರೆ ಆ ಒಂದು ವಿಚಾರ ಭಾಳ ಸೀರಿಯಸ್ ಆಗಿ ನಾವು ತೆಗೆದುಕೊಳ್ಳಲೇಬೇಕು. ಅದು ಕೂಡ ಸುಮಾರು 413 ಜನ ಪ್ರತಿದಿನ ಸಾಯ್ತಾ ಇದ್ದಾರೆ. 1,317 ಆಕ್ಸಿಡೆಂಟ್ ಆಗ್ತಾ ಇವೆ ಸರಾಸರಿ ಒಂದು ದಿನಕ್ಕೆ. ಅದರಲ್ಲಿ 413 ಜನ, 1 ಗಂಟೆಗೆ ಅಂದಾಜು 17 ಜನ ಅಸುನೀಗ್ತಾ ಇದ್ದಾರೆ ಆಕ್ಸಿಡೆಂಟ್ ಮೂಲಕ. ಅಂದರೆ 100 ಆಕ್ಸಿಡೆಂಟ್ ಆದರೆ ಅದರಲ್ಲಿ 29 ಜನ ಸಾಯ್ತಾ ಇದ್ದಾರೆ ಎನ್ನುವಂಥ ಅಂಶಗಳು ದೊಡ್ಡ ರೀತಿಯಲ್ಲಿ ಟೆನ್ಷನ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅಫ್ಕೋರ್ಸ್ ಒಂದು ಆಕ್ಸಿಡೆಂಟ್ ಆದರೆ ಆ ಕುಟುಂಬಕ್ಕೆ ಮಾತ್ರ ಅಲ್ಲ, ಆ ಪರಿಸರ, ಆ ಊರು, ಆ ತಾಲೂಕು, ಆ ದೇಶ, ಇಡೀ ನಮ್ಮ ದೇಶಕ್ಕೆ ನಮ್ಮ ಯುವ ಶಕ್ತಿಯನ್ನು ಹೊಂದಿರುವಂಥ ರಾಷ್ಟ್ರ. ಪ್ರತಿಯೊಂದು ಆಕ್ಸಿಡೆಂಟಲ್ಲಿ ಸಾಯುವಂಥ ಯುವತಿಯರು ನಮ್ಮ ದೇಶದ ಆಸ್ತಿ. ಅವರನ್ನು ಕಳೆದುಕೊಂಡ್ರೆ ಅವರ ಮೇಲೆ ಸರ್ಕಾರ ಹಾಕಿರುವಂಥ ಶ್ರಮ, ಆರ್ಥಿಕ ಸಂಪನ್ಮೂಲಗಳು ಕೂಡ ಅಲ್ಲಿ ನಷ್ಟಕ್ಕೆ ಒಳಗಾಗ್ತಾ ಇವೆ. ಮೇಯ್ನ್ ಆಗಿ ಆಕ್ಸಿಡೆಂಟ್ಗಳು ಹೈವೇ ಮೇಲೆ ಆಗ್ತಾ ಇರ್ಬೋದು. ಸುಮಾರು 39% ಆಕ್ಸಿಡೆಂಟ್ಗಳು ನ್ಯಾಷನಲ್ ಹೈವೇ ಮೇಲೆ, 29% ಆಕ್ಸಿಡೆಂಟ್ಗಳು ಸ್ಟೇಟ್ ಹೈವೇ ಮೇಲೆ ಕೂಡ ಆಗ್ತಾ ಇದೆ. ಯಾಕೆ ಆಕ್ಸಿಡೆಂಟ್ ಆಗ್ತಾ ಉಂಟು ಅಂತ ಹೇಳಿದ್ರೆ, ಒಂದು ಅಂಕಿ ಅಂಶಗಳ ಪ್ರಕಾರ ಮೊಬೈಲಲ್ಲಿ ಮಾತನಾಡುವಂಥ ಸಂಖ್ಯೆ ಅಂತೇಳಿ ಜನ ಮಾತಾಡ್ತಾನೆ ಆಕ್ಸಿಡೆಂಟ್ಗಳಾದದ್ದು. ಹೀಗೆ ಬೇರೆ ಬೇರೆ ಕಾರಣಗಳುಂಟು. ಈ ಬಗ್ಗೆ ನಾವು ಇವತ್ತು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ 3 ಜನ ಅತಿಥಿಗಳಿದ್ದಾರೆ. ಒಬ್ಬರು ಉಮಾ ಪ್ರಶಾಂತ್ ಅವರು, DCP ಕ್ರೈಮ್ ಅಂಡ್ ಟ್ರಾಫಿಕ್, ಮಂಗಳೂರು ಪೊಲೀಸ್ ಕಮಿಷನರೇಟ್. ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ನಮಸ್ಕಾರ ಮೇಡಮ್. ಹಾಗೆ ಡಾಕ್ಟರ್ ಶಿವಾನಂದ ಪ್ರಭು ಅವರು, ತಜ್ಞ ವೈದ್ಯರು, KMC ಆಸ್ಪತ್ರೆ. ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹಾಗೆ ಡಾಕ್ಟರ್ ಜಿದು ರಾಧಾಕೃಷ್ಣನ್ ಅವರು, ಎಮರ್ಜೆನ್ಸಿ ಮೆಡಿಸಿನ್, KMC ಹಾಸ್ಪಿಟಲ್. ಅವರಿಗೆ ಕೂಡ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಮೇಡಮ್, ನಿಮ್ಮ ಪ್ರಕಾರ ಆಕ್ಸಿಡೆಂಟ್ ಆಗಲಿಕ್ಕೆ ಪ್ರಬಲವಾಗಿರುವಂಥ, ಮುಖ್ಯವಾಗಿರುವಂಥ ಕಾರಣ ಏನು ಅಂತ ಹೇಳ್ತೀರಿ? ಮೆಜಾರಿಟಿ ಆಫ್ ದ ಟೈಮ್ಸ್ ನಾನು ನೋಡಿದಂಗೆ ಮನುಷ್ಯರದ್ದು ನೆಗ್ಲಿಜೆನ್ಸ್ ಒನ್ ಆಫ್ ದ ಮೇನ್ ರೀಸನ್. ನೀವು ಈಗಾಗಲೇ ಹೇಳಿದಂಗೆ ಯೂಸ್ ಆಫ್ ಮೊಬೈಲ್ಸ್, ಡ್ರಂಕ್ ಆ್ಯಂಡ್ ಡ್ರೈವ್ ಇರ್ಬೋದು, ಅಥವಾ ಆಕ್ಸಿಡೆಂಟ್ ಅಂದ್ರೆ ಜಾಸ್ತಿ ಹೊತ್ತು ಬೇಕಾಗಿಲ್ಲ. ಇಟ್ಸ್ ಜಸ್ಟ್ ಎ ಫ್ಯಾಕ್ಷನ್ ಆಫ್ 1 ಸೆಕೆಂಡ್. ನಾವು ಈ ಕಡೆ ತಿರುಗೋಷ್ಟರೊಳಗೆ. ಸೊ ಅದರ್ ಫ್ಯಾಕ್ಟರ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಫಸ್ಟ್ ಥಿಂಗ್ ಈಸ್ ಹ್ಯೂಮನ್ ಫ್ಯಾಕ್ಟರ್. ಸೆಕೆಂಡ್ ಥಿಂಗ್ ಕಮ್ಸ್ ದ ಸಮ್ ವೆಹಿಕಲ್ ಡಿಫೆಕ್ಟ್ಸ್. ಆಮೇಲೆ ದ ಇನ್ಫ್ರಾಸ್ಟ್ರಕ್ಚರಲ್ ಥಿಂಗ್, ರೋಡ್ಸ್, ಅದು ಮ್ಯಾಟರ್ ಆಗ್ತದೆ. ಸೊ ದೀಸ್ ಆರ್ ದ ವೇರಿಯಸ್ ರೀಸನ್ಸ್ ವಿಚ್ ಕಮ್ಸ್ ಆನ್ ದ ವೇ ಆಫ್. ಅಂದ್ರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಒಂದಷ್ಟರ ಮಟ್ಟಿಗೆ ನಿಲ್ಲಿಸಬಹುದು. ಖಂಡಿತ ನಾವು ಆಗಬಹುದು. ಫಸ್ಟ್ ಹ್ಯೂಮನ್ ಫ್ಯಾಕ್ಟರ್, ಐ ವಿಲ್ ಕ್ರೆಡಿಟ್ ಮೋರ್ ಟು ದ ಹ್ಯೂಮನ್ ಎರರ್ ದ್ಯಾನ್ ದ ಅದರ್ ಫ್ಯಾಕ್ಟರ್ಸ್. ಓಕೆ, ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಅಂತ ಅನಿಸ್ತಾ ಉಂಟು ಮೇಡಮ್? ಯಾವ ರೀತಿಯಲ್ಲಿ? ಖಂಡಿತ ನಿಲ್ಲಿಸಲಿಕ್ಕೆ ಸಾಧ್ಯ ಇರ್ತದೆ. ಬಿಕಾಸ್ ನಾನು ಅದೇ ಯಾವಾಗಲೂ ಹೇಳ್ತಾ ಇರ್ತೀನಿ, ಈಗ ಮನುಷ್ಯರು ನಾವು ಅಂತ ಹೇಳಿದರೆ, ಒಂದು ನಾವು ರೋಡ್ ಯೂಸ್ ಮಾಡೋದಾಗ್ತದೆ, ಇನ್ನೊಂದು ಅಥವಾ ನಾವು ವೆಹಿಕಲ್ನ ರೈಡ್ ಮಾಡ್ಕೊಂಡು ಹೋಗ್ತಾ ಇರೋದು. 2 ಸಂದರ್ಭ, ನಾವು ವೆಹಿಕಲ್ ರೈಡ್ ಮಾಡ್ತೀವಿ, ಇಲ್ಲ ಆ ಕಡೆಯಿಂದ ಅವ್ರು ವೆಹಿಕಲ್ ರೈಡ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಬಟ್ ಆಲ್ವೇಸ್ ವಿ ಶುಡ್ ಥಿಂಕ್ ದಟ್ ಅವ್ರು ರೈಡ್ ಮಾಡ್ತಾ ಇದ್ದಾರೆ, ನಾವು ರೈಡ್ ಮಾಡ್ತಾ ಇದ್ದಾರೆ. ನಾನು ಸರಿಯಾಗಿ ಎಲ್ಲ ರೂಟ್ಸ್ ನಿಯಮಗಳನ್ನ ಪಾಲಿಸಿ, ರಸ್ತೆ ನಿಯಮಗಳನ್ನ ಪಾಲಿಸ್ಕೊಂಡು ನಾನು ವೆಹಿಕಲ್ನ ಓಡಿಸ್ತೇನೆ. ಫಸ್ಟ್ ನನ್ನದನ್ನ ಪಾಲಿಸಿದ್ರೆ ಬೇರೆಯವ್ರನ್ನ ನೆಕ್ಸ್ಟ್ ಕ್ವಶನ್ ಮಾಡ್ಲಿಕ್ಕೆ ಆಗ್ತದೆ ಅಲ್ಲ. ಇಟ್ಸ್ ಸಮ್ಟೈಮ್ಸ್ ಆಲ್ವೇಸ್ ನಾವು ತಪ್ಪು ಮಾಡಿರೋದ್ರಿಂದನೇ ಆಕ್ಸಿಡೆಂಟ್ ಆಗಲ್ಲ. ಬಟ್ ಫಸ್ಟ್ ಲೆಟ್ ಅಸ್ ಬಿ ಕರೆಕ್ಟ್ ಅಂತ ನಾನು ಹೇಳೋದು. ನಾವೇ ಆಗಲಿ ಯಾರೇ ಆಗಲಿ ಫಸ್ಟ್ ಓಡಿಸ್ತಾ ಇದ್ದವರು ಕರೆಕ್ಟಾಗಿ ಎಲ್ಲ ರೂಟ್ಸ್ನ ಫಾಲೋ ಮಾಡಿದರೆ ಹ್ಯೂಮನ್ ಫ್ಯಾಕ್ಟರ್ಸಿಂದ ಕಡಿಮೆ ಆಗ್ತದೆ. ಸೊ ನಾನು ಮಾಡೋದು, ಸೊ ನನ್ನ ಸುತ್ತಲಿನವರು ಎಲ್ಲರೂ ಮಾಡಿದಾಗ ಕೂಡ 100%
ಈ ರೋಡ್ ಆಕ್ಸಿಡೆಂಟ್ ನ ನಿಲ್ಲಿಸಲಿಕ್ಕೆ, ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್ ರೋಡ್ಸು, ಅದರ್ ಥಿಂಗ್ಸ್, ನಾನು ಆ ಬಗ್ಗೆ ಒನ್ ಬೈ ಒನ್ ಬರ್ತೀನಿ. ಎಸ್ ಮೇಡಮ್. ಶಿವಾನಂದ ಪ್ರಭು ಅವರೇ, ಡಾಕ್ಟ್ರೆ, ಹಾಗಾದ್ರೆ ಏನು ಒಂದು ಆಕ್ಸಿಡೆಂಟ್ ಆಯಿತು ಅಂತ ಕೂಡಲೇ ಈಗ ನಾವು ಅಂಕಿಅಂಶ ನೋಡುವಾಗ ಅಷ್ಟು ಜನ ಸಾಯ್ತಾ ಇದ್ದಾರೆ, ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಉಂಟು ಅಂತ ಅನಿಸ್ತದ? ಆಕ್ಸಿಡೆಂಟ್ ಆದ ಮೇಲೆ ಒಂದು ವ್ಯಕ್ತಿಯನ್ನು ಉಳಿಸ್ಲಿಕ್ಕೆ ಆಗ್ತದೋ ಇಲ್ಲೋ ಅನ್ನೋದು ಅವನಿಗೆ ಎಷ್ಟು ಮಟ್ಟಿಗೆ ಇಂಜುರಿ ಆಗಿದೆ ಅನ್ನೋದ್ರ ಮೇಲೆ ಇರ್ತದೆ. ಆದರೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಆಗ್ತಾ ಇರುವ ಸಾವು ನೋವುಗಳಲ್ಲಿ ಹೆಚ್ಚಿನದನ್ನು ನಾವು ಪ್ರಾಣ ಉಳಿಸುವ ಪ್ರಯತ್ನ ಮಾಡ್ಬೋದು ಮತ್ತು ಪ್ರಾಣ ಉಳಿಸ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಈಗ ನಮ್ಮ ವ್ಯವಸ್ಥೆಯಲ್ಲಿರುವಂಥ ಈ ಆಕ್ಸಿಡೆಂಟ್ ವಿಕ್ಟಿಮ್ಗಳನ್ನು ಆಸ್ಪತ್ರೆಗೆ ಸಾಗಿಸುವ ಒಂದು ವ್ಯವಸ್ಥೆ ತೀರಾ ಒಂದು ಅಮೆಚೂರಿಸ್ಟ್ ಲೆವೆಲಲ್ಲಿದೆ. ಅದರ ಬಗ್ಗೆ ಅರಿವು ತೀರಾ ಕಡಿಮೆ ಇರುವುದರಿಂದ ಹೆಚ್ಚಿನ ಸರ್ತಿ ನಾವು ಆಸ್ಪತ್ರೆಗೆ ಪೇಷಂಟ್ ಸಾಗಿಸುವಷ್ಟರಲ್ಲಿ ತುಂಬ ವಿಳಂಬ ಆಗಿದ್ದು, ಯಾವ ವ್ಯಕ್ತಿಯನ್ನು ನಾವು ಉಳಿಸ್ಕೋಬೋದಾಗಿತ್ತು ಅವರನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಇಂಥ ಒಂದು ಪ್ರೋಗ್ರಾಮ್ಗಳಲ್ಲಿ ನಾವು ಅರಿವು ಜಾಸ್ತಿ ಮಾಡಿದರೆ, ಸೊ ಈ ಯೂಸ್ಫುಲ್ ಇದು ಮೆಂಬರ್ಸ್ ಆಫ್ ದ ಸೊಸೈಟಿ, ಎಷ್ಟನೇ ಸರ್ತಿ ಆಕ್ಸಿಡೆಂಟ್ ಹೇಳಿದ್ರೆ ಯಂಗ್ ಮೆಂಬರ್ಸ್ ಇರ್ತಾರೆ, ಅವ್ರನ್ನ ಉಳಿಸಿದ್ರೆ ಸೊಸೈಟಿಗೆ ಒಂದು ನಾವು ಸರ್ವಿಸ್ ಮಾಡಿದಂಗೆ. ಸೊ ಆದರೆ ಅದು ಸದ್ಯಕ್ಕೆ ಆಗ್ತಾ ಇಲ್ಲ ಇವಾಗ. ಸೊ ಡಿಲೇ ಆಗ್ತಾ ಇದೆ, ಅಥವಾ ಅಜ್ಞಾನ, ಲ್ಯಾಕ್ ಆಫ್ ನಾಲೆಜ್ ಇರ್ಬೋದು. ಅದನ್ನು ಹೋಗಲಾಡಿಸಿದ್ರೆ ಈಗ ಅರ್ಧದಷ್ಟು ಪ್ರಾಣಗಳನ್ನಾದ್ರೂ ಉಳಿಸಬಹುದು. ತುಂಬಾ ಜನ ಹೆದರುತ್ತಾರೆ ಅಂತ ಕರ್ಕೊಂಡು ಬಂದ್ರೆ ನಮಗೆ ಕೇಸು, ಕೋರ್ಟ್, ಆ ಬಗ್ಗೆ ನಾನು ಮೇಡಮ್ ಹತ್ರ ಮತ್ತೆ ಕೇಳ್ತೀನಿ. ಡಾಕ್ಟರ್ ಜಿದು ಅವರೇ, ನಾವೀಗ ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡಿದ್ರೆ ಕೂಡ, ಸ್ಲೋ ಹೋದ್ರೆ ಅಥವಾ ಎಲ್ಲವನ್ನು ಫಾಲೋ ಮಾಡಿದ್ರೆ ಕೂಡ ಆಕ್ಸಿಡೆಂಟ್ ಆಗೋದನ್ನು ತಪ್ಪಿಸ್ಲಿಕ್ಕೆ ಕೆಲವೊಮ್ಮೆ ಆಗೋದಿಲ್ಲ. ಅದು ಯಾಕೆ ಅಂತ ಅನಿಸ್ತು? ಅಂದರೆ ಅದರಿಂದ ಒಂದಿಷ್ಟು ಕ್ಯಾಜುಯಾಲಿಟಿ ಕಮ್ಮಿ ಆಗ್ಬೋದು ಅಂತನಾ ಫಾಲೋ ಮಾಡಿದ್ರೂ ಕೂಡ? ಫಾಲೋ ಮಾಡಿದ್ಮೇಲೆ ಡೆಫಿನೆಟ್ಲಿ ದ ಸಿವಿಯಾರಿಟಿ ರೆಡ್ಯೂಸ್ ಆಗುತ್ತೆ. ಈವನ್ ದೋ we follow traffic rules, definitely there are chances that we meet with an accident. Definitely. But when you follow the traffic rules, the severity reduces. For example, someone is riding in a speed of around 100 kilometers per hour. The same person is riding at a speed of around 40 kilometers per hour. Correct. If he meets with an accident, the impact reduces. The traffic rules are followed. If he is wearing a helmet, okay, the impact reduces. The head injury can be prevented, could have been prevented. That's what it is. So the impact reduces, the outcome improves. That's what it is. Correct. Basically, follow traffic rules, the severity reduces a lot. That's what it is. ಎಸ್ ಮೇಡಮ್, ಈಗ ಒಬ್ಬರನ್ನು ಕರ್ಕೊಂಡು ಬಂದರೆ ತುಂಬ ಜನ ಹೆದರುತ್ತಾರೆ. ಈಗ ನಾವು ಕರ್ಕೊಂಡು ಹೋದ್ರೆ ನಮ್ಮನ್ನು ಪೊಲೀಸರು ಕೇಳ್ತಾರೆ, ನಾವು ಕೋರ್ಟಿಗೆ ಹೋಗಬೇಕಾಗತ್ತೆ ಅಂತ. ಆ ಹೆದರಿಕೆ ಈಗಲೂ ಉಂಟಂತ ಅನಿಸ್ತಾ ಉಂಟಾ ನಿಮಗೆ? ಹೌದು, ಈಗಲೂ ಕೂಡ ಇದೆ. ಬಟ್ ಈಗ ರೀಸೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೂಡ ಬಂದಿದೆ, ಯಾರಿಗೆ ಕರ್ಕೊಂಡು ಬಂದರೆ ಕೂಡ ಡಾಕ್ಟರ್ಸ್ ಕೂಡ ದೇ ಶುಡ್ ನಾಟ್, ನಾವು ಪೊಲೀಸ್ನವರು ಅವರಿಗೆ ಹರಾಸ್ ಮಾಡಬಾರ್ದು ಅನ್ನೆಸೆಸರಿಲಿ. ವಿ ಶುಡ್ ವೆರಿಫೈ ವಾಟ್ ಹ್ಯಾಸ್ ರಿಯಲಿ ಹ್ಯಾಪನ್ ಅಂತ ಹೇಳಿ. ಸೊ ದೀಸ್ ಡೇಸ್ ಅದು ಅವೇರ್ನೆಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಆ ಥರ ಟೆಂಡೆನ್ಸಿ. ನಾವು ಕರ್ಕೊಂಡು ಹೋಗಿದ್ರೆ ನಮಗೆ ತೊಂದರೆ ಆಗ್ತದೆ, ಅಟೆಂಡ್ ಮಾಡಬಹುದು ಅನ್ನೋ ಥರ. ಬಿಕಾಸ್ ವಾಟ್ ಈಸ್ ಎ ಗೋಲ್ಡನ್ ಅವರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಈ ಆಕ್ಸಿಡೆಂಟಲ್ಲಿ. ಅವನ್ನ ಎಷ್ಟು ಬೇಗ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಷ್ಟು ಪ್ರಾಮುಖ್ಯತೆಯಿಂದ ನಾವು ಒಂದು ಜೀವನ ಉಳಿಸ್ಬೋದಾಗಿರ್ತದೆ. ಸೊ ಈಗ ಸ್ವಲ್ಪ ಅವೇರ್ನೆಸ್ ಎಲ್ಲ ಸ್ಪ್ರೆಡ್ ಆಗಿರೋದ್ರಿಂದ ಐ ಫೀಲ್ ಸ್ವಲ್ಪ ಟೆಂಡೆನ್ಸಿ ಇಟ್ ಟೇಕ್ಸ್ ಟೈಮ್. ಇದು ಗ್ರ್ಯಾಜುವಲಿ ಆಗಬೇಕು. ನಮ್ಮದು ಹ್ಯೂಮನ್ ಟೆಂಡೆನ್ಸಿ, ನಾವು ಅದಕ್ಕೆ ಸೂಟ್ ಆಗಿಬಿಡ್ತೀವಿ. ಯಾರು ರಿಸ್ಕ್ ತಗೊಳ್ಳೋರು ತುಂಬ ಕಡಿಮೆ ಇರ್ತಾರೆ. ಸೊ ಇತ್ತೀಚೆಗೆ ಸ್ವಲ್ಪ ಅದರಲ್ಲಿ ಬದಲಾವಣೆ ಬರ್ತದೆ. ಸೊ ಇನ್ನು ಮುಂದೆ ಕೂಡ ಆಗ್ತದೆ. ಹಾಗೆ ನೀವು ಈ ಪ್ರೋಗ್ರಾಮ್ ಮೂಲಕ ಎಷ್ಟು ಅವ್ರು ಕೊಡ್ಬೋದಾ? ಕರ್ಕೊಂಡು ಬಂದವರನ್ನು ಹೆರಸ್ ಆಗುದಿಲ್ಲ? ಖಂಡಿತ ಮಾಡೋದಿಲ್ಲ, ಮಾಡಬಾರದು ಅಂತಾನು ಕೂಡ ಈಗ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಎಲ್ಲ ಬಂದಿದೆ. ಅನ್ನೆಸೆಸರಿಯಾಗಿ ಈಗ ನಾವು ಕೂಡ ಮಾಡ್ತಾ ಇಲ್ಲ. ಸೊ ಅದು ಆ ತರ ಅವರಿಗೆ ಮನೋಭಾವನೆ ಬಂದ್ಬಿಟ್ಟಿದೆ, ಪೊಲೀಸ್ನವರು ಕರ್ಕೊಂಡು ಬಂದ್ರೆ ಅನ್ನೆಸೆಸರಿ ಹರಾಸ್ ಮಾಡ್ತೀವಿ ಅಂತ ಹೇಳಿ. ಸೊ ಇಲ್ಲ, ಅದು ಖಂಡಿತ ನಾವು ಮಾಡ್ತಾ ಇಲ್ಲ. ಅವ್ರು ಕರ್ಕೊಂಡು ಬರ್ಬೋದು. ಅವ್ರು ಕರ್ಕೊಂಡು ಬಂದು ಸೇಫ್ಟಿಯಾಗಿ ಆಸ್ಪತ್ರೆಗೆ ಬಿಟ್ಟು ಮತ್ತೆ ಖಂಡಿತ ಏನಾದ್ರೂ ನಿಮ್ಗೆ ಪ್ರೊಸೀಜರ್ ಉಂಟು? ಅವರನ್ನು ಏನು ಹೇಗೆ ತಗೊಂಡು ಬಂದ್ರಿ ಅಥವಾ ಏನು ಆಕ್ಸಿಡೆಂಟ್ ಎಲ್ಲಾಯ್ತು ಏನು ಎಲ್ಲ ಕೇಳ್ತೇವೆ. ಆಮೇಲೆ ದೇರ್ ಕಂಪ್ಲೇಂಟ್ ಬರ್ತಾರಲ್ಲ ಅವ್ರ ರಿಲೇಟಿವ್ಸ್ ಎಲ್ಲ, ಆಬ್ವಿಯಸ್ಲಿ ಅವರೇ ಕಂಪ್ಲೇಂಟ್ ಕೊಡ್ತಾರೆ, ಅವರೇ ಕೊಡ್ಬೇಕು. ಕರ್ಕೊಂಡು ಬಂದವರಿಗೆ ಏನು ಪ್ರಾಬ್ಲಮ್ ಇಲ್ಲ ಖಂಡಿತ ಇಲ್ಲ. The same thing is being followed in all the hospitals right now. If you bring a victim to the emergency room, ಅದು ಏನು ಹೇಳಲ್ಲ, ಥ್ಯಾಂಕ್ಸ್ ಹೇಳ್ಬಿಟ್ಟು ಅವ್ರು ಕಳಿಸ್ತೀವಿ. ಹೌದಾ? ಟೇಕಿಂಗ್ ಕೇರ್ ಆಫ್ ದ ಪೇಷಂಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಪೇಷಂಟ್ ಅವರ್ ಹಾಸ್ಪಿಟಲ್ ರೆಸ್ಪಾನ್ಸಿಬಿಲಿಟಿ, ಡಾಕ್ಟರ್ಸ್ ರೆಸ್ಪಾನ್ಸಿಬಿಲಿಟಿ. ಮೆಡಿಕಲ್ ಲೀಗಲ್ ಪಾರ್ಟ್ ಆಫ್ ಇಟ್, ದಟ್ ಇಸ್ ಡಿಫರೆಂಟ್. ಇಟ್ಸ್ ಟೋಟಲಿ ಡಿಫರೆಂಟ್. ಫಸ್ಟ್ ಲೈಫ್ ಸೇವಿಂಗ್, ಮತ್ತೆ next thing we'll take care of it later. That's what the new concept is. I mean, it's not a new concept, it's there for so many years. Correct. Now it's been come up in a big way. ಕರೆಕ್ಟ್. ಡಾಕ್ಟರ್ ಚಂದ್ರಗಳೇ, 1 ಗಂಟೆ ತುಂಬ ಗೋಲ್ಡನ್ ಪೀರಿಯಡ್ ಅಥವಾ ಗೋಲ್ಡನ್ ಅವರ್ ಅಂತ ಕರಿತೇವೆ. ಸೊ ಹೇಗೆ ನಾವು ಅದನ್ನು ತುಂಬ ಜನರಿಗೆ ಅದು ಕರ್ಕೊಂಡು ಬರುವಂಥ ರೀತಿ ಗೊತ್ತಿರೋದಿಲ್ಲ, ಅದರಿಂದಲೇ ಸಾವು ಸಂಭವಿಸಿದ್ದು ಕೂಡ ಉಂಟು ಅಂತ. ಅಲ್ಲ, ನಮ್ಮ ಕಾನೂನಿನ ಬಗ್ಗೆ ಹೆದರಿಕೆ
ಅದು ಸಣ್ಣದಿಂದೇ ನಮ್ಮ ಇದರಲ್ಲಿ ಹಾಕಿರ್ತಾರೆ DNA ಅಲ್ಲಿ, ನೀವು ಲೂಟಿ ಮಾಡಿದರೆ ಪೊಲೀಸ್ ಮಾಮನನ್ನು ಕರಿತೇನೆ ಅಂತ ಹೇಳ್ಕೊಂಡು. ಸೊ ಪೊಲೀಸ್ ಅಂತ ಹೇಳಿದರೆ ಒಂದು ಹೆದರಿಕೆ ಇದ್ದೇ ಇರುತ್ತೆ. ಈಗ ಮೇಡಮ್ ಅವರು ಅದನ್ನು ಆ ಹೆದರಿಕೆ ಆ ಥರ ಅವಶ್ಯಕತೆ ಇಲ್ಲ, ನಾವು ಜನಸೇವೆಗಂತ ಇರೋದು ಅಂತ ಹೇಳಿಕೊಂಡು ಅದೇ ಥರ ಅಶ್ಯೂರೆನ್ಸ್ ಕೊಟ್ಟರೆ ಪರಿಸ್ಥಿತಿ ಇಂಪ್ರೂವ್ ಆಗ್ಬೋದು. ಇವಾಗ ಸದ್ಯಕ್ಕೆ ಆಕ್ಸಿಡೆಂಟ್ ವಿಕ್ಟಿಮ್ಸನ್ನು ಸರಿಯಾಗಿ ಹೆಲ್ಪ್ ಸಿಗದೇ ಇರೋದು ಅವರಿಗೆ ಕಾನೂನಿನ ಭಯದಿಂದ ಮಾತ್ರ ಅಲ್ಲ, ನಮಗೆ ಸ್ಥೈರ್ಯ ಇರೋದಿಲ್ಲ. ಅದನ್ನು ಹೆಲ್ಪ್ ಮಾಡಲಿಕ್ಕೆ ಇಳಿದ್ರೆ ನನ್ನಿಂದ ಅವನನ್ನು ಸುರಕ್ಷಿತವಾಗಿ ಆಸ್ಪತ್ರೆಗೆ ತಲುಪಿಸ್ಲಿಕ್ಕೆ ಆದೀತೋ ಅಂತ ಹೆದರಿಕೆ ಇರ್ತದೆ. ಅಥವಾ ದಾರಿ ಮಧ್ಯದಲ್ಲಿ ಏನಾದ್ರು ನಾನು ಕರ್ಕೊಂಡು ಹೋಗ್ತಾ ಇರುವಾಗ ಏನಾದರೂ ಆದರೆ ನನ್ನ ಮೇಲೆ ಬರ್ತದೇನೋ ಆ ಥರ ಹೆದರ್ತಾರೆ. ಅದಕ್ಕೆ ಸ್ವಲ್ಪ ಆಕ್ಸಿಡೆಂಟ್ ವಿಕ್ಟಿಮ್ಸನ್ನು ಅಥವಾ ಏನೋ ಒಂದು ಎಮರ್ಜೆನ್ಸಿ ಇಂಜುರಿ ಆದವರನ್ನು ಅದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಸ್ವಲ್ಪ ರೀತಿಯ ಒಂದು ಟ್ರೈನಿಂಗ್ ಸಹ ಮುಖ್ಯ. ಅದನ್ನು ನಾವು ಸಮಾಜದ ಲೆವೆಲಲ್ಲಿ ಹೇಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡೋದು ನನಗೆ ಗೊತ್ತಿಲ್ಲ. ನಾವು ಎಷ್ಟೋ ಸರ್ತಿ ಸಣ್ಣ ವಿಷಯ, ಒಂದು ಆಕ್ಸಿಡೆಂಟ್ ಆದ ಕಡೆ ನಾವು ಅಲ್ಲಿ ಇದ್ದರೆ ನಮ್ಮ ನೆಕ್ಸ್ಟ್ ವೆಹಿಕಲಲ್ಲಿ ನಾವು ಬರ್ತೀವಿ, ಆಕ್ಸಿಡೆಂಟ್ ವಿಕ್ಟಿಮನ್ನು ನೋಡ್ತೀವಿ, ನಮ್ಮ ದೃಷ್ಟಿ ಯಾರು ಜಾಸ್ತಿ ಹೊರಳಾಡ್ತಾ ಇದ್ದಾರೆ ಅವರ ಕಡೆ ಹೋಗ್ತದೆ. ಆ್ಯಕ್ಚುಲಿ ಎಮರ್ಜೆನ್ಸಿ ಮೆಡಿಸಿನ್ ಏನು ಹೇಳ್ತದೆ ಅಂದರೆ ಯಾರು ಅಲ್ಲಾಡದೆ ಬಿದ್ದಿದ್ದಾರೆ ಅವರಿಗೆ ಜಾಸ್ತಿ ಏಟಾಗಿರುತ್ತೆ. ಸೊ ಅವರನ್ನು ಭಯಜಲ್ಲಿ ಹೌದು ಹೊರಳಾಡುವಷ್ಟು ಶಕ್ತಿ ಇರುವವರಿಗೆ ಅವ್ರಿಗೆ ಅಷ್ಟು ಇಂಜುರಿ ಆಗಿರೋದಿಲ್ಲ. ಹೊರಳಾಡದೆ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಬ್ರೈನ್ ಇಂಜುರಿ ಆಗಿರ್ತದೆ ಅಥವಾ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತಾ ಇರ್ತದೆ ಆ ಥರ. ಸೊ ಅವರ ಇದಕ್ಕೆ ನಾವು ಧಾವಿಸಬೇಕಾಗ್ತದೆ. ಮತ್ತೆ ತೀರಾ ಗುಂಪು ಕೂಡಿಕೊಂಡು ಅಲ್ಲಿ ಅವರಿಗೆ ಆಕ್ಸಿಜನ್ ಸಿಗದಂತೆ ಮಾಡುವಂಥದ್ದು. ಎಲ್ಲರೂ ಸಹೃದಯರೇ ಇರ್ತಾರೆ, ಎಲ್ಲರೂ ಮನಸ್ಸಲ್ಲಿ ಪೇಷಂಟ್ಗೆ ವಿಕ್ಟಿಮ್ಗೆ ಹೆಲ್ಪ್ ಮಾಡಬೇಕಂತ ಇರ್ತಾರೆ. ಆದರೆ ಒಂದು 25 ಜನ ಸೇರಿಕೊಂಡು ವಿಕ್ಟಿಮ್ಗೆ ಒಂದು ಸರಿಯಾದ ಆಕ್ಸಿಜನ್ ಸಿಗದಲ್ಲ ಹೆಂಗೆ ಮಾಡುವುದು. ಮತ್ತು ಯಾರಾದರೂ ಅದರಲ್ಲಿ ಅಷ್ಟು ಜನ ಇರುವಾಗ ಯಾರಾದರೂ ಒಬ್ಬರ ಸಹೃದಯರಿಗೆ ಅದು ಏನು ಮಾಡಬೇಕಂತ ಗೊತ್ತಿದ್ರು ಸಹ ಆ ಗುಂಪನ್ನು ನೋಡಿ ಅವ್ರ ಹೆದರುಗಂಡೆ ಆಗ್ತದೆ. ಆವಾಗ ಕಲಿಸುವಂತ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಅಂದರೆ ನೀವು ಎಲ್ಲರ ಮೇಲೂ ಇದೆ. ಡಾಕ್ಟ್ರು ಅಥವಾ ಕಾನೂನು ಸುವ್ಯವಸ್ಥೆ ಮಾಡುವವರು ಅಥವಾ ಸಮಾಜದ ಧುರೀಣರು ಅಂತ ಯಾರು ಹೇಳ್ತಾರೆ, ಎಲ್ಲರೂ ಮಾಡಬೇಕು. ಇವತ್ತಿಂದ ನಾಳೆಗೆ ಆಗುವಂಥದ್ದಲ್ಲ. ಸಿವಿಕ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಿವಿಕ್ ಸೆನ್ಸ್. ಇದು ಎಜುಕೇಟ್ ಮಾಡುವಂಥ ಪ್ರಯತ್ನ ಆಗ್ತಾ ಉಂಟಾ ಮೇಡಮ್? ಇಲ್ಲ, ಖಂಡಿತ ಆಗ್ತಾ ಇದೆ. ನಾವು ಅವ್ರ ಮೂಲಕನೂ ನಮ್ಮವರಿಗೂ ಕೂಡ ಫಸ್ಟ್ ಏಡ್ ರಿಲೇಟೆಡ್ ಫಸ್ಟ್ ಆಫ್ ಆಲ್ ನಮ್ಮವರಿಗೆ ಕೊಡಿಸ್ತಾ ಇದ್ದೇವೆ. ಅದರ ಅಟ್ ದ ಸೇಮ್ ಟೈಮ್ ಸಿಟಿಸನ್ಸ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಆ ಕಮ್ಯುನಿಟಿ ಸೈಡ್ ಹೋಗಿ ಇವ್ರ ಕಡೆಯಿಂದ ಮಾಡಿಸ್ಕೊಡೋದು, ಆ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಓಕೆ, ಈಗ ನೀವು ಅಂದರೆ ಹೈವೇಲಿ ಕೂಡ ಆ್ಯಂಬುಲೆನ್ಸ್ಗಳು ರೆಡಿ ಇರಬೇಕು, ಅಲ್ಲಲ್ಲಿ ಇರಬೇಕು ಅಂತ ಏನಾದರೂ ಕಾನೂನು ಇತ್ತ ಅಥವಾ ಇರಬೇಕು ನಿಮ್ಮ ಪ್ರಕಾರ? ಅಲ್ಲ, ಇವಾಗ ನಮಗೆ ಎವ್ರಿ 50 ಕಿಲೋಮೀಟರ್ಸಿಗೆ ಒಂದು ಹೈವೇ ಪೆಟ್ರೋಲಿಂಗ್ ವೆಹಿಕಲ್ ಇರಬೇಕಂತ ಇದೆ. ನಮ್ಗೆ ಆಲ್ರೆಡಿ ಒಂದು ಹೈವೇ ಪೆಟ್ರೋಲಿಂಗ್ ವೆಹಿಕಲ್ಸ್ ಇತ್ತು, ಇನ್ನು ಎಕ್ಸ್ಟ್ರಾ ಇವಾಗ 3 ಕೊಟ್ಟಿದ್ದಾರೆ. ಅದಲ್ಲದೆ ಇಂಟರ್ಸೆಪ್ಟರ್ ವೆಹಿಕಲ್ ಅಂತ ಇರ್ತದೆ. ಸೊ ಎಲ್ಲಿ ನಿಯರ್ ಬೈ ಹಾಸ್ಪಿಟಲ್ಸ್ ಇರ್ತದೆ ಅದ್ರದ್ದು ನಾವು ಅಲ್ಲಿ ಎಲ್ಲ ಇಟ್ಕೊಂಡಿರ್ತೇವೆ, ಎಲ್ಲಿ ಟ್ರಾಮಾ ಸೆಂಟರ್ಸ್ ಇದೆ, ಎಲ್ಲಿ ಫಸ್ಟ್ ಏಡ್ ಕ್ಲಿನಿಕ್ಸ್ ಇದೆ ಅಂತ ಹೇಳಿ. ಸೊ ಇಮಿಡಿಯೇಟ್ಲಿ ಸೊ ದಟ್ ಇಟ್ ಕ್ಯಾನ್ ಬಿ ಶಿಫ್ಟೆಡ್. ಓಕೆ, ಯಾವುದು ಕಾಮನ್ ಇಂಜುರಿ ಆಗು ಸಾಮಾನ್ಯವಾಗಿ ಆಕ್ಸಿಡೆಂಟ್ ಆದ ಕೂಡಲೇ? Common injuries or minor injuries are very common. Minor injuries, small abrasions, something or the small fractures. But it all depends on what the severity depends on the person who is the victim. What he has gone through. That is, for example, we had done a survey in our emergency room. Past 1.5 years, we did a survey, and we found out under the influence of alcohol, who is there under the influence of alcohol, meet with an accident, his severity is very severe. Severity of injury. That means he'll have a very bad head injury. He has a very bad chest injury kind of thing. Who's not wearing a helmet, who doesn't follow the traffic rules, the severity increases. That's how it is. That's the trend what we are seeing. That's what for a period of time. ಹೆಲ್ಮೆಟ್ ಕಂಪಲ್ಸರಿ ಅಂತ ಒಂದು ಟ್ರೆಂಡ್ ಈಗ ಸ್ಟಾರ್ಟ್ ಆಗಿದೆ ಅಂತ ಅನಿಸ್ತಾ ಉಂಟು. ಅಂದರೆ ಜನರಿಗೆ ಅದು ನಿಮ್ಮ ಹೆದರಿಕೆಯಿಂದ ಹಾಕಬೇಕು ಅಂತ ಅನಿಸ್ತಾ ಉಂಟು, ಅಥವಾ ಅಫ್ಕೋರ್ಸ್ ನಮಗೆ ಪರ್ಸನಲ್ ಬಾಡಿಗೆ ಇಂಜರಿ ಆಗುತ್ತೆ ಅಂತ ಹಾಕಬೇಕು ಅಂತ ಅನಿಸ್ತಾ ಇದೆ? ನಿಮ್ಮ ಪ್ರಕಾರ ಏನು? ಇಲ್ಲ, ಜನರಲ್ಲಿ ಇನ್ನೂ ಮನೋಭಾವನೆ ಬಂದಿಲ್ಲ. ಪೊಲೀಸವರು ಫೈನ್ ಹಾಕ್ತಾರೆ, ಅದಕ್ಕೆ ನಾನು ಹಾಕಬೇಕು ಅನ್ನೋದಷ್ಟೇ ಆಗಿದೆ. ಯಾಕೆ ಅಂತ ಹೇಳಿದರೆ ನಾವೀಗ ಎಷ್ಟು ನೋಡ್ತಾ ಇದ್ದೇವೆ, ಇವಾಗ ನಾವಲ್ಲಿ ಪೊಲೀಸ್ನವ್ರು ನಿಂತಿದ್ದಾರೆ, ಫೈನ್ ಹಾಕ್ತಾರೆ ಅಂತ ಹೇಳಿದಾಗ ಅವರು ಹೆದರ್ಕೊಂಡು ಆ ಕಡೆ ಹೋಗೋದು. ಸೊ ಎಷ್ಟೊಂದು ಅವೇರ್ನೆಸ್ ಉಂಟಾಗಿದೆ, ಬಟ್ ಸ್ಟಿಲ್ ಪೊಲೀಸ್ನವ್ರು ಫೈನ್ ಹಾಕ್ತಾರೆ ಅಂತ ಹಾಕೋರು ಜನಸಂಖ್ಯೆ ಜಾಸ್ತಿ ಇದೆ. ಈಗ ಎಷ್ಟೊಂದು ಜನ ಹಾಕಿರ್ತಾರೆ, ಅದು ಹಾಕಿದ್ದಾಗ ಸ್ಟ್ರಿಪ್ಸ್ ಹಾಕಿರೋದಿಲ್ಲ, ಅದು ಪೂರ್ತಿ ಸರಿಯಾಗಿ ಆಫ್ ಹೆಲ್ಮೆಟ್ ಹಾಕಿರ್ತಾರೆ. ಸೊ ಇಟ್ಸ್ ಆಫ್ ನೋ ಯೂಸ್. ಎಷ್ಟೊಂದು ಜನ ಹಾಕೊಂಡ್ಬರ್ತಾರೆ, ಇಲ್ಲಿ ಹಾಕೊಂಡು ಬರ್ತಾರೆ.
ಸೊ ಇದು ನಮ್ಮ ಸುರಕ್ಷತೆಗೆ ಅಲ್ಲ, ಅವರ ಸುರಕ್ಷತೆ. ಬಿಕಾಸ್ ಹೆಡ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಬಾಡಿ ಆಗಿರ್ತದೆ. ಸೊ ಅದನ್ನು ಅವರು ಪ್ರೊಟೆಕ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದಾಗ ಒನ್ಸ್ ಎಷ್ಟು ಸಲ ನಾವು ನೋಡ್ತಾ ಇರ್ತೇವೆ ಹೆಡ್ ಇಂಜುರಿಯಿಂದ ಸಾಯೋದು. ಅವ್ರು ಸಮ್ಟೈಮ್ಸ್ ಹೆಲ್ಮೆಟ್ ಹಾಕಿದ್ರು ಸಾಯ್ತಾರೆ, ಯಾಕೆಂದ್ರೆ ದ ವೇ ವಿ ಆರ್ ವೇರಿಂಗ್ ಅಂಡ್ ದ ಕ್ವಾಲಿಟಿ ಆಫ್ ದ ಹೆಲ್ಮೆಟ್ ವಿ ಆರ್ ವೇರಿಂಗ್ ಅಂಡ್ ಮೆನಿ ಆಫ್ ದ ಥಿಂಗ್ಸ್. ಯಾವುದೇ ಹೆಲ್ಮೆಟ್ ಹಾಕಿದ್ರು ಪರವಾಗಿಲ್ಲ ಅಂತ ಉಂಟಾ ಮೇಡಮ್, ಅಥವಾ ನಿಮ್ಮ ಪ್ರಕಾರ ಇಂಥದೇ ಕ್ವಾಲಿಟಿ? ಈಗ ರೀಸೆಂಟ್ ಆಗಿ ISI ಸ್ಟ್ಯಾಂಡರ್ಡ್ ಇದು ಹೆಲ್ಮೆಟ್ ನ ಹಾಕ್ಬೇಕಂತ ಹೇಳಿ ಮಾಡಿದ್ದಾರೆ. ಅದು ISI ಸ್ಟ್ಯಾಂಡರ್ಡ್ ಹೆಲ್ಮೆಟ್ ಹಾಕಬೇಕು, ಹಾಕಿದ್ರೆ ಇಟ್ ವಿಡ್ ಬಿ ಗುಡ್, ಬಿಕಾಸ್ ಆಲ್ವೇಸ್ ಕ್ವಾಲಿಟಿ ಮ್ಯಾಟರ್ಸ್ ಅಲ್ವಾ. ಕರೆಕ್ಟ್. ಹಿಂದೆ ಕುತ್ಕೊಂಡವರಿಗೆ ಕೂಡ ಅದು ಹೌದು, ಪೆಲ್ವೇರ್ನ ಹೌದೌದು, ಬೋತ್ ದ ಪರ್ಸನ್, ಹಿಂಬದಿ ಸವಾರರು ಮತ್ತೆ ಮುಂಬದಿ ಇಬ್ರಿಗೂ ಕೂಡ ಕಂಪಲ್ಸರಿ ಮಾಡ್ತಾ ಇದ್ದೇವೆ. ಅದ್ರದ್ದು ಕೂಡ ಎವ್ರಿ ಡೇ ಫೈನ್ಸ್ ಕೂಡ. ಯಾವ ರೀತಿಯ ಆ 1 hour ಗೋಲ್ಡನ್ ಅವರಲ್ಲಿ ನಾವು ಯಾವ ರೀತಿ ಚಿಕಿತ್ಸೆ ಕೊಟ್ಟರೆ ಹೇಗೆ ಆ ಗಾಯಾಳನ್ನು ಬದುಕಿಸ್ಬೋದು, ಮತ್ತು ಯಾವ ರೀತಿಯ ಗಾಯಗಳಿಗೆ ಯಾವ ರೀತಿಯಲ್ಲಿ ನಮ್ಮ ನಾಗರಿಕರಾಗಿ ನಮ್ಮ ಒಂದು ಫಸ್ಟ್ ಅವರ್ನ ಜವಾಬ್ದಾರಿ ಆ ಬಗ್ಗೆ ನಾವು ಡಾಕ್ಟರ್ ಏನು ಹೇಳ್ತಾರೆ ನೋಡೋಣ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಬೇರೆ ಬೇರೆ ರೀಸನ್ ಅಂತ ಹೇಳಿದೆ, ರಸ್ತೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇಂದ ಕೂಡ ಆಗೋದು ಇದೆ ಅಂತ ಅನಿಸ್ತದೆ. ಫಾರ್ ಎಕ್ಸಾಂಪಲ್ ಏನ್ ಕಡೆ ಸೈನ್ ಬೋರ್ಡ್ ಇರುವುದಿಲ್ಲ, ಗೊತ್ತಿರೋದಿಲ್ಲ, ಲೆಫ್ಟ್ ತಗೊಳ್ಬೇಕು ರೈಟ್ ತಗೊಳ್ಬೇಕು, ಅಲ್ಲಿ ಸಡನ್ ಆಗಿ ಗಾಡಿ ರಸ್ತೆ ಪಾರ್ಟ್ ಹೋಲ್ಸ್ ಆಗಿರ್ತದೆ, ಅವನಿಗೆ ಸರಿಯಾಗಿ ಮುಂದೆ ವ್ಯೂ ಕಾಣಲ್ಲ, ಯಾವ್ದೋ ಇದು ಬಂತ ಮರ ಬೆಳೆದಿರ್ತದೆ. ಸೊ ಗಾಡಿದು ಕೂಡ ಇಫೆಕ್ಟ್ ಕೆಲವೊಮ್ಮೆ. ಗಾಡಿದೆ ಏನಾಗಿರ್ತದೆ, ಅವರು ಸರಿಯಾಗಿ ನಮ್ಮ ಬಾಡಿಗೆ ಹೆಂಗೆ ಸರ್ವಿಸ್ ಮಾಡ್ಕೊಳ್ತೀವಿ ಗಾಡಿಗೆ ಕೂಡ ಹಾಗೇನೆ ಸರ್ವಿಸ್ ಮಾಡಿಸ್ಬೇಕಾಗ್ತದೆ. ಅದನ್ನ ನೀಟಾಗಿ ಸರ್ವಿಸ್ ಮಾಡಿಸ್ತಾ ಇರೋದಿಲ್ಲ ಟೈಮ್ಲಿ. ಈಗ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯ್ತು, ಟೈರ್ ಬಸ್ಟ್ ಆಯ್ತು. ಸಮ್ ಟೈಮ್ಸ್ ಏನಾಗ್ತದೆ, ಎಷ್ಟೊತ್ತಾದ್ರೂ ಓಡಿಸ್ತಾ ಇರ್ತಾರೆ, ಅದು ಹೀಟ್ ಆಗಿದೆ, ಸ್ವಲ್ಪ ಹೊತ್ತು ನಿಲ್ಲಿಸ್ಬೇಕು, ಅದಕ್ಕೆ ಎಂಜಿನ್ ಕೂಲ್ ಮಾಡಿ ಓಡಿಸ್ಬೇಕು. ಲಾಂಗ್ ಡಿಸ್ಟೆನ್ಸ್ ಇದ್ದಾಗ ಅದು ನೋಡುದಿಲ್ಲ. ಮತ್ತೆ ಕೆಲವೊಮ್ಮೆ ಬ್ರೇಕ್ ಎಲ್ಲ ಟೈಮ್ಲಿ ಸರ್ವಿಸ್ ಮಾಡಿಸ್ತಾ ಇದ್ದಾಗ ಕೂಡ ಟೈಮ್ ಡಿಫೆಕ್ಟ್ಸ್, ಮತ್ತೆ ಅದೆಲ್ಲ ಕಂಡಮ್ ಮಾಡೋದಿರ್ತದೆ. ಆಫ್ಟರ್ ದಿಸ್ ಮಚ್ ಇಯರ್ಸ್ ಅದನ್ನ ಗಾಡಿ ಓಡಿಸೋಂಗಿರಲ್ಲ ಇರ್ತದೆ, ಸ್ಟಿಲ್ ದೇ ಆರ್ ಓಡಿಸ್ತಾ ಇರ್ತಾರೆ. ಇನ್ನು ಕೆಲವೊಮ್ಮೆ ಬಸ್ಗಳು ಹೋಗ್ತಾ ಇರೋ ಸಡನ್ ಯಾರಾದ್ರು ಕೈ ತೋರಿಸಿದ್ರೆ ಸಡನ್ ನಿಲ್ಲಿಸ್ತಾರೆ, ಹಿಂದಿಂದ ಬರುವಂತ ಗಾಡಿಗೆ ಅದು ಗೊತ್ತಿರೋದು. ಅದೇ ಯಾವಾಗ್ಲೂ ನಾವು ನಮ್ದನ್ನ ಅಷ್ಟೇ ನೋಡ್ಕೊಂಡು ಓಡಿಸ್ತಾ ಇರ್ತೇವೆ, ನಾವು ಸುತ್ತ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಸೊ ವಿ ಶುಡ್ ಆಲ್ವೇಸ್ ಬಿ ಅಲರ್ಟ್. ನಾವೇನು ಈಗ ಒಂದು ಗಾಡಿ ಓಡಿಸ್ತಾ ಇರ್ತಾರೆ ಬಸ್ ಅಂತ ಹೇಳಿದ್ರೆ ಅವ್ರದ್ದು ಜೀವ ಅಷ್ಟೇ ಇರೋದಿಲ್ಲ ಅಲ್ಲ, ಅವನಲ್ಲಿ ಕೂತಿರೋದು ಅಷ್ಟು ಜೀವ ಇದ್ದೇ ಇರ್ತದೆ. ಸೊ ಈಗ ಹೆಂಗಾಗ್ಬಿಟ್ಟಿದೆ ಅದಪ್ಪ ಅಂತ ಹೇಳಿದ್ರೆ, ಹೊರಗಡೆ ಹೋದ್ರೆ ವಾಪಸ್ ಸೇಫ್ ಆಗಿ ಬರ್ತೀವಾ ಇಲ್ವಾ ಅನ್ನಷ್ಟು ಅವರಿಗೆ ಎಷ್ಟೊಂದು ಜನಕ್ಕೆ ಆ ಥರದನ್ನು ಕೂಡ ಆತಂಕ ಆಗ್ತದೆ ಈ ಆಕ್ಸಿಡೆಂಟ್ಸ್ ಇಂದ. ಮೇಡಮ್, ಇದು ಫಸ್ಟ್ ಏಡ್ ಕಿಟ್ ಇರಲೇಬೇಕು ವೆಹಿಕಲ್ಸ್ ಅಲ್ಲಿ, ಮ್ಯಾಂಡೇಟರಿ ಇದೆಯಾ ರೂಲ್ಸ್? ಎಲ್ಲಿದೆ ಅನ್ನೋದೇ ಗೊತ್ತಿರೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವು ಸರ್ತಿ ಆಂತರಿಕ ಘಾಸಿ ಎಷ್ಟಾಗಿದೆ ಅನ್ನೋದ್ರ ಮೇಲೆ ಉಳಿಸ್ಲಿಕ್ಕೆ ಆಗುತ್ತೋ ಇಲ್ವೋ ನಾವು ಮತ್ತೆ ಡಿಸೈಡ್ ಮಾಡ್ಬೇಕಾಗುತ್ತೆ. ಆದ್ರೆ ಬಾಹ್ಯ ರಕ್ತಸ್ರಾವ, ಯಾವ್ದು ಕಾಲಿಗೆ ಏಟಾಗಿ ರಕ್ತ ಆಗ್ತಿದ್ರೆ ಅದನ್ನು ನಿಲ್ಲಿಸಿದ್ರೆ ವ್ಯಕ್ತಿ ಉಳಿದೇ hours, probably 2 to 3 hours. And the third type of the complication of the trauma which happens. The golden hour is a time where they can reach us as early as possible, where we can salvage these people. There are chances, not that everyone can be treated and bring them properly, but there are high chances that if they come to us in the right time, there are chances that we can save them. For that, what we have done is something called a trauma team in our hospital. The trauma team is something, as soon as the patient comes, we get a call. First we send our ambulance. So ambulance, the paramedics receive the patient and give us a call. This is what ಈ ತರ ಇದೆ, ಈ ತರ ಆಕ್ಸಿಡೆಂಟ್ ಆಗಿದೆ, ಹೆಡ್ ಇಂಜುರಿ ತರ ಕಾಣ್ತಾ ಇದೆ, ಹೊಟ್ಟೆಯಲ್ಲಿ ಇದಾಗಿದೆ, ಆ ತರ ಕಾಣ್ತಾ ಇದೆ ಅಂತ. ಸೊ ವಿ ಕೀಪ್ ದ ಸರ್ಜನ್ಸ್ ಅಲರ್ಟ್, ಸರ್ಜರಿ ಟೀಮ್ ಅಲರ್ಟ್ ಮಾಡ್ತೀವಿ, CT ಸ್ಕ್ಯಾನ್ ರೆಡಿ ಮಾಡಿರ್ತೀವಿ, ಬಿಕಾಸ್ ಬೇರೆ ಒಂದು ಪ್ರೊಸೀಜರ್ ನಡ್ತಾ ಇರ್ತದೆ. ದ ಸೇಮ್ ಟೈಮ್ ಮೀನ್ ಟೈಮ್ ಆಗ್ಲಿಕ್ಕೆ ಆಗಲ್ಲ, ಅದು ರೆಡಿ ಇರ್ತೀವಿ. ಆಪರೇಷನ್ ಥಿಯೇಟರ್ ರೆಡಿ ಇರ್ತೀವಿ, ಬ್ಲಡ್ ಬ್ಯಾಂಕ್ ರೆಡಿ ಇರ್ತೀವಿ. ಸೊ ಟೀಮ್ ಅಪ್ರೋಚ್, ಇಟ್ಸ್ a one person doing it, team approach ಆಗುತ್ತೆ. So the chances of survival, many brains working on one person. That's what it is. Yes. So survival chances increases. ಮೇಡಮ್, ರೋಡ್ ಸೇಫ್ಟಿ ಬಗ್ಗೆ ನಮ್ಮಲ್ಲಿ ಜನರಿಗೆ ತಿಳಿದುಕೊಂಡದ್ದೇ ಕಡಿಮೆ ಅಂತ ಅನಿಸ್ತಾ ಉಂಟು. ಯಾಕಂತ ಹೇಳಿದ್ರೆ ಲೈಸೆನ್ಸ್ ಮಾಡಬೇಕಂತಾದ್ರೆ ಹಣ ಕೊಟ್ಟರೆ ಈಗ ಡ್ರೈವಿಂಗ್ ಸಂಸ್ಥೆಯವರು ಕೊಡ್ತಾರೆ. ಅದು ಬಹುಶಃ ಸರಿಯಾದ ನಾಲೆಜ್ ಸಿಗದೆ ನಮಗೆ ಡ್ರೈವಿಂಗ್ ಲೈಸೆನ್ಸ್ ಸಿಗೋದು ಕೂಡ ಒಂದು ರೀತಿಯಲ್ಲಿ ನಮ್ಮ ಈ ಒಂದು ಅಜ್ಞಾನಕ್ಕೆ ಕಾರಣ ಅಂತ ಅನಿಸ್ತಾ ಉಂಟು. ಹೌದು, ನಮಗೆ ಅರಿವು ಎಷ್ಟು ಇದ್ರೂ ಕಡಿಮೆ. ಅರಿವಿದ್ದ ಕೂಡಲೇ ನಾವು ಮಾಡ್ತೇವೆ ಅಂತ ಇಲ್ಲ. ಎಷ್ಟೊಂದು ನಮಗೆ ಗೊತ್ತಿದೆ, ಯಾರಿಗೆ ಗೊತ್ತಿಲ್ಲ ಹೆಲ್ಮೆಟ್ ಹಾಕ್ಬಾರ್ದು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಈ ತರ ಓಡಿಸಬಾರ್ದು, ಖಂಡಿತ ಗೊತ್ತಿದೆ. ಬಟ್ ಅದು ಫಾಲೋ ಮಾಡೋದು, ಐ ಫೀಲ್ ಮೆನಿ ಆಫ್ ದ ಟೈಮ್ಸ್ ಇಟ್ ಈಸ್ ದ ಫ್ಯಾಕ್ಟ್ ದಟ್ ನಾವು ಫಾಲೋ ಮಾಡ್ತಾ ಇಲ್ಲ.
ಇನ್ನೂ ಕೂಡ ಹೆಚ್ಚಿನ ರೀತಿಯಾಗಿರೋ ಅರಿವು ಕೂಡ ಖಂಡಿತ ಬೇಕಾಗಿದೆ. ನಾವು ಎಲ್ಲ ಸ್ಕೂಲ್ಸ್ ಕಾಲೇಜಸ್ ಆಗಲಿ ಪಬ್ಲಿಕ್ಕಿಗೆ ಆಗಲಿ ಎಷ್ಟು ಸಾಧ್ಯ ಇದೆಯಾ ಅಷ್ಟು ಕೂಡ ನಾವು ಅರಿವನ್ನ ಈ ರೂಲ್ಸ್ ಅಂದ್ರೆ ಏನು, ಯಾವ ತರ ಫಾಲೋ ಮಾಡಬೇಕು ಅಂತ ಎಲ್ಲ ನಾವು ಅರಿವು ಕೂಡ ಮೂಡಿಸ್ತಾ ಇದ್ದೀವಿ. ಬಿಕಾಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇಸ್ ಆಲ್ವೇಸ್ ಅಬೌಟ್ ಎಜುಕೇಶನ್, ಎನ್ಫೋರ್ಸ್ಮೆಂಟ್ ಅಂಡ್ ದೆನ್ ಕಮ್ಸ್ ದ ಇಂಜಿನಿಯರಿಂಗ್. ಸೊ ಎಲ್ಲವನ್ನು ಕೂಡ ಮಾಡಿದಾಗಲೇ ಒಂದು ಬೆಟರ್ ಆರ್ ಎಫೆಕ್ಟಿವ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಆಗ್ತದೆ ಅಂತ ನನ್ನ ಪ್ರಕಾರ ಕೆಲವರು ಅನಿಸ್ತದೆ. ವೀಲಿಂಗ್ ಎಲ್ಲ ಮಾಡಿ ನಿನ್ನೆ ಮೊನ್ನೆ ಕೆಲವು ಘಟನೆ ಆಗಿದೆ, ವೀಲಿಂಗ್ ಕೂಡ ಅದು ಬಿಡು ಇಲ್ಲ, ಇಟ್ ಇಸ್ ನಾಟ್ ಅಲ್ಲೋಡಿ. ಆ ತರ ಗಮನಕ್ಕೆ ಬಂದಾಗ ಕೂಡ ನಾವು ಅದಕ್ಕೆ ಕಾನೂನಿನಂತೆ ನಾವು ಸೂಕ್ತ ಕ್ರಮ ಕೈಗೊಂಡಿದ್ದು ಕೂಡ ಇದೆ. ಹಾಗಾದ್ರೆ ಡ್ರೈವಿಂಗ್ ಅನ್ನೋದು ಒಂದು ಜವಾಬ್ದಾರಿ ಅಂತ ನಮ್ಮಲ್ಲಿ ತಿಳುವಳಿಕಿಲ್ಲ. ಡ್ರೈವಿಂಗ್ ಏನೋ ಒಂದು ಫೆಸಿಲಿಟಿ, ನನ್ನದೊಂದು ಹಕ್ಕು ಅದು ಅನ್ನೋ ಥರ. ಐ ಎಂಜಾಯ್ ಡ್ರೈವಿಂಗ್, ಟೀ ಕುಡಿಯೋಕ್ಕೆ ಎಲ್ಲೋ ಪಕ್ಕದೂರಿಗೆ ಹೋದೆ ಅನ್ನೋ ಥರ ಹೇಳ್ಕೊಳ್ತಾರೆ ಎಷ್ಟೋ ಸತಿ. ಡ್ರೈವಿಂಗ್ ಅಲ್ಲಿ ಜವಾಬ್ದಾರಿ ಅನ್ನೋದು ನಮ್ಮದು, ನಮ್ಮ ವೆಹಿಕಲ್ ಅಲ್ಲಿ ಕೂತಿರುವವರು ಮತ್ತೆ ಇತರ ಪೆಡೆಸ್ಟ್ರಿಯನ್ಸ್ ಅದು ಎದುರುಗಡೆ ವೆಹಿಕಲ್ಸ್ ಎಲ್ಲ ಇರ್ತದೆ. ಸೊ ಹಾಗಿರುವಾಗ ವಿ ಶುಡ್ ಆಲ್ವೇಸ್ ಬಿ ಕಾನ್ಶಿಯಸ್. ಡ್ರೈವಿಂಗ್ ಅಂದ್ರೆ ಅವಾಗ ಬೇರೆ ಕೆಲಸ ಮಾಡಲೇಬಾರದು. ಡ್ರೈವಿಂಗ್ ಫುಲ್ ಕಾನ್ಸಂಟ್ರೇಷನ್ ಡ್ರೈವಿಂಗ್ ಅಲ್ಲಿ ಇಟ್ಟುಕೊಂಡು ಟ್ರಾಫಿಕ್ ರೂಲ್ಸ್ ಅನ್ನು ಫಾಲೋ ಮಾಡಿದ್ರೆ ದುರದೃಷ್ಟವಾದ ಆಕ್ಸಿಡೆಂಟ್ ಆದ್ರೂ ಅದರಲ್ಲಿ ನಾವು ಬದುಕುಳಿಯುವ ಸಾಧ್ಯತೆ ಜಾಸ್ತಿ, ಮತ್ತೆ ನಮ್ಮಿಂದ ಇತರರಿಗೆ ತೊಂದರೆ ಆಗುವ ಸಾಧ್ಯತೆ ಬಹಳ ಕಡಿಮೆ. ಆದ್ರೆ ಇದನ್ನು ನಾವು ಫಾಲೋ ಮಾಡುವ ತಿಳ್ಕೊಳ್ಳುವ ಇದಲ್ಲ. ಎಲ್ಲರಿಗೆ ಮೇಡಮ್ ಹೇಳಿದಾಗೆ 99% ಇಲ್ಲ ಗೊತ್ತಿರೋದೆಲ್ಲ ಎಜುಕೇಟೆಡ್, ಗೊತ್ತಿಲ್ಲದೆ ಇರೋರು ಯಾರು ಇಲ್ಲ. somehow we don't seem to follow what we know. ಕರೆಕ್ಟ್. ಒಬ್ಬ ವ್ಯಕ್ತಿಯೇ ಒಂದು ವೇಳೆ ಗಾಯಾಳಾದ್ರೆ ಅಂದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರಿಲ್ಲ ಸುತ್ತಮುತ್ತಲು, ಸೊ ಆತ ಏನಾದ್ರು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಫಸ್ಟ್ There are two ways of looking at it. Small injury, minor injury ಇರ್ಬೋದು. ಮೈನರ್ ಇಂಜುರಿ ಇರ್ಬೋದು, ಚಿಕ್ಕ ಒಂದು ಅಬ್ರೇಷನ್ ಆಗಿದೆ, ರೋಡಲ್ಲಿ ಬಿದ್ದಿದ್ದಾರೆ ಬೈಕಿಂದ. ಫಸ್ಟ್ ಸ್ಟೆಪ್ ಇಸ್ ಟೇಕಿಂಗ್ ಕೇರ್ ಆಫ್ ಅವರ್ ಸೆಲ್ಫ್. ಆ ಏರಿಯಾದ ಮೂವ್ ಮಾಡಿಬಿಟ್ಟು ಸೈಡಲ್ಲಿ ಬನ್ನಿ. ರೋಡಲ್ಲಿ ಡೋಂಟ್ ಮೂವ್ ಅವೇ ಫ್ರಮ್ ದ ರೋಡ್, ಬಿಕಾಸ್ ಈಗ ಸ್ಮಾಲ್ ಆಯಿತು, ನಿನ್ನೊಂದು ಬಸ್ ಬಂದು ಇಟ್ ವಿಲ್ ಬಿಕಮ್ ಮೇಜರ್. ಸೊ ಮೂವ್ ಯೋರ್ ಸೆಲ್ಫ್ ಬೈ ಯೋರ್ ಸೆಲ್ಫ್, ಯು ಆರ್ ಏಬಲ್ ಟು ವಾಕ್ ಆ್ಯಂಡ್ ಮೂವ್ ಟು ಸೈಡ್ ಆಫ್ ದ ರೋಡ್. ಮೇಕ್ ಶೋರ್ ದಟ್ ಯು ಆರ್ ಸೇಫ್. ನೆಕ್ಸ್ಟ್ ಥಿಂಗ್ ಇಸ್ ಕಾಲ್ ಫಾರ್ ಹೆಲ್ಪ್. Always call for help. The same day unconscious, someone else obviously have to help you out. Correct. Bleeding, like the way sir was saying, control the bleeding. Press. Just press ಮಾಡ್ಬಿಟ್ಟು ಇಟ್ಬಿಡಿ ಅದು ಅಷ್ಟೇ. And move yourself to the safe zone and call for help. So that the experts will come and take you to a place where facilities are available. Correct. It's very, very important. ಮೇಡಮ್, ಯಾವ ರೀತಿಯಲ್ಲಿ ಈಗ ನೆಕ್ಸ್ಟ್ ಆಕ್ಸಿಡೆಂಟ್ ಕಡಿಮೆ ಆಗ್ತಾ ಉಂಟು ಅಥವಾ ಆಗ್ಬೇಕಂತಂದ್ರೆ ಯಾವ ರೀತಿಯಲ್ಲಿ ನೀವು ಜನರಿಗೆ ಏನಾದರೂ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಏನು ಮಾಡಬೇಕಾಗತ್ತೆ? ಅಂದ್ರೆ ಕಾಲೇಜಲ್ಲಿ ನಮಗೆ ಸಬ್ಜೆಕ್ಟ್ ಇರಬೇಕಿತ್ತು ಅಂತ ಅನಿಸ್ತಾ ಉಂಟಾ? ಅಲ್ಲೇ ಒಂದು ಇದ್ರೆ ನಾಲೆಜ್ ಈಗ ಕಾಲೇಜ್ 18 years ಎಬೋವ್ ಆಸ್ ಪರ್ ಕಾನೂನು ಪ್ರಕಾರನೇ ಅವರು ಕೂಡ ವೆಹಿಕಲ್ನ ಡ್ರೈವ್ ಮಾಡಲಿಕ್ಕೆ ಆಗಲಿ ರೈಡ್ ಮಾಡಲಿಕ್ಕೆ ಆಗಲಿ ಅರ್ಹರಿದ್ದಾರೆ. ಹಾಗಾಗಿ ನಮಗೆ ಈಗ ಅವ್ರು ಈಗಾಗಲೇ ಹೇಳಿದಂಗೆ ನಾವು ಜಸ್ಟ್ ವೆಹಿಕಲ್ ಓಡಿಸ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಹಕ್ಕಷ್ಟೇ ಅಲ್ಲ, ಅದರಲ್ಲಿ ನಮ್ಮ ಜವಾಬ್ದಾರಿಗಳು ಎಷ್ಟಿರ್ತದೆ ಅಂತ ಹೇಳಿ ನಾವು ಪೇರೆಂಟ್ಸು ನಾವು ಅವರಿಗೆ ಗಾಡಿ ಕೊಡೋಕ್ಕಿಂತ ಮುಂಚೆ ತಿಳಿಸಿ ಹೇಳಬೇಕು. ಹಾಗಾಗಿ ಈಗ ಕಾನೂನು ಕೂಡ ಹೇಳ್ತದೆ ಬಿಲೋ 18 years ಅವ್ರು ಏನಾದರೂ ಓಡಿಸಿ ಬೇರೆಯವರಿಗೆ ತೊಂದರೆ ಆಗದೆ ಆಕ್ಸಿಡೆಂಟ್ ಆಗಿದ್ದಾಗಲಿ ಅವರಿಗಲ್ಲ, ಅವ್ರ ತಂದೆ ತಾಯಿಗೆ ಕೂಡ ನಾವು ಅವ್ರಿಗೆ ಇದು ಮಾಡಬೇಕಂತ ಇದೆ, ಪನಿಷ್ಮೆಂಟ್ ಮಾಡಲಿಕ್ಕೆ ಇದೆ. ಸೊ ಇಟ್ ಈಸ್ ದ ಐ ಫೀಲ್ ಇಟ್ ಈಸ್ ದ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿಬಡಿ. ನಾನು ಒಂದು ಸಿಂಗಲ್ ಫ್ಯಾಕ್ಟರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಈಗ ನಮಗೆ ಕಮ್ಯುನಿಕೇಶನ್ ಇಸ್ ಬ್ಲಡ್ ಲೈಫ್ ಆಫ್ ಎವ್ರಿ ಸೊಸೈಟಿ ಆ್ಯಂಡ್ ಎಕಾನಮಿ. ನಾವು ಮೂವ್ಮೆಂಟ್ ಇಲ್ಲದೆ ಇದ್ರೆ ವಿ ಬಿಕಮ್ ಸ್ಟಾಗ್ನೆಂಟ್. ಅಟ್ ದ ಸೇಮ್ ಟೈಮ್ ಇದು ನಮ್ಮ ಕನ್ವೀನಿಯನ್ಸ್ ಕಂಫರ್ಟ್ಸ್ಗೆ ಹಿಂದೆ ಎಲ್ಲ ವಾಹನಗಳ ಮೇಲೆ ಓಡಾಡ್ತಾ ಇದ್ವಿ. ಹಾಗೆ ವಿತ್ ದ ಫೇಸಸ್ ವಿ ಹ್ಯಾವ್ ಇಂಪ್ರೂವ್ಡ್ ಎ ಲಾಟ್. ವಿತ್ ಇನ್ ಈಗ ಫ್ಲೈಟ್ಸ್ ಬಂತು, ರಾಕೆಟ್ ಏನೇನೆಲ್ಲ ಬಂದಿದೆ. ಅಟ್ ದ ಸೇಮ್ ಟೈಮ್ ವಿ ಶುಡ್ ಫೀಲ್ ದಟ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ and at the same time you should have that common sense and responsibility in whatever we are doing it. Yes, careful ಆಗಿ ಮಾಡಬೇಕು. ಅಂದರೆ ರಸ್ತೆ ಅಗಲ ಇದ್ರೂ ಕೂಡ ಕೆಲವರು ರಸ್ತೆಯ ಆ ಕಡೆ ಈ ಕಡೆ ಪಾರ್ಕಿಂಗ್ ಮಾಡಿ ರಸ್ತೆಯಲ್ಲಿ ಮತ್ತೆ ಕಂಜೆಸ್ಟ್ ಮಾಡಿ ಅದು ಕೂಡ ಒಂದು ಪ್ರಾಬ್ಲಮ್ ಅಂತ ಖಂಡಿತ. ಈಗ ನಾವು ಮಂಗಳೂರು ಸಿಟಿಯಲ್ಲೇ ನೋಡ್ತಾ ಇದ್ದೇವೆ, ಇಲ್ಲಿ ಆಲ್ರೆಡಿ ಮೇನ್ ಸೆಂಟರ್ ಆಫ್ ದ ಸಿಟಿಯಲ್ಲಿ ಪಾರ್ಕಿಂಗ್ ಪ್ಲೇಸಸ್ ಎಲ್ಲ ತುಂಬ ಕಡಿಮೆ ಇರ್ತದೆ. ಅವ್ರಿಗೆ ನಾನು ಎಷ್ಟೊಂದು ಸಲ ಹೇಳ್ತಾ ಇರ್ತೀನಿ, ಜಸ್ಟ್ ಅಲ್ಲಿ ಜಾಗ ಇರ್ತದೆ, ಅಲ್ಲಿ ನಿಲ್ಸ್ಕೊಂಡು ಇಲ್ಲಿ ಬರ್ಬೋದು. ಅವರಿಗೆ 1 ನಿಮಿಷ ನಡ್ಕೊಂಡು ಬರೋ ನಾವು ಪ್ರಮೇಯವನ್ನು ಕೂಡ ಕಳ್ಕೊಂಡು ಬಿಟ್ಟಿದೆ. ನನಗೆ ಅದು ಇಲ್ಲ, ನಾನು ಇಲ್ಲೇ ನಿಲ್ಲಿಸಬೇಕು ಈಗೋ. ಮತ್ತೆ ಅವರಿಗೆ ಈಗ ಬರ್ತೀವಿ ನಾವೇನಾದರೂ ಫೈನ್ ಹಾಕಿದ್ರೆ ಅದಕ್ಕೂ ಅವರಿಗೆ ಕಟ್ಟಲಿಕ್ಕೆ ಇಟ್ ಈಸ್ ನಾಟ್ ಅಬೌಟ್ ದ ಪೊಲೀಸ್. ಅವ್ರ ಹತ್ರ ಕಟ್ಟಕ್ಕೆ ದುಡ್ಡಿಲ್ಲ, ಯಾಕೆ ಫೈನ್ ಕಟ್ಟಬೇಕು, ನಾನು ಎಲ್ಲಿ ಜಾಗ ನಿಲ್ಲಿಸ್ಬೇಕು? ಈಗ ಪೊಲೀಸರಿಗೆ ಎಲ್ಲಿ ನಮ್ಗೆ ಎಲ್ಲಿ ಜಾಗ ಇದೆ, ಮತ್ತು ನಾವೇನು ಮಾಡಬೇಕು? ಸೊ ಇಟ್ ಈಸ್ ನಾಟ್ ದಟ್ ಅಲ್ಲ, ಏನಿದೆ ಎಸ್ ಎಸ್ ಹ್ಯೂಮನ್ ಬೀಯಿಂಗ್ ಅಥವಾ ಎಸ್ ಎ ಸಿವಿಕ್ ಸಿಟಿಸನ್ ಆಫ್ ದಟ್ ಮಂಗಳೂರು ಸಿಟಿ. Everybody we should, it is the joint responsibility of everyone. It is not about blaming anybody. It is not, I don't think so we can solve our problems by blaming the system.
ಸೊ ವಿತ್ ದ ಎಕ್ಸಿಸ್ಟಿಂಗ್ ಸಿಸ್ಟಮ್ ವಾಟ್ ವಿ ಕ್ಯಾನ್ ಡೂ ದ ಬೆಟರ್, ದಟ್ಸ್ ವಾಟ್ ವಿ ಶುಡ್ ಥಿಂಕ್. ಮದುವೆ ಸೀಸನ್ ಆಗುವಾಗ ಹಾಲ್ ಹೊರಗಡೆನೆ ವೆಹಿಕಲ್ ಗಳೆಲ್ಲ ನಿಂತು ಕಳೆದ ಬಾರಿ ಒಂದಿಷ್ಟು ಪ್ರಾಬ್ಲಮ್ ಕೇಸಸ್ ಎಲ್ಲ ಆಗ್ತಾ ಇರ್ತೇವೆ. ಹೌದು, ಅದು ಯಾಕೆ ಯೋಚನೆ ಮಾಡೋದಿಲ್ವಾ ಮೇಡಮ್? ಜನ ನಾವೇ ರೋಡಲ್ಲಿ ನಿಲ್ಲಿಸಿದ್ರೆ ಒಳಗೆ ಹೋಗಿ ಬರುವಷ್ಟರಲ್ಲಿ ಅಷ್ಟು ಬ್ಲಾಕ್ ಆಗುತ್ತೆ ಅಂತ. ಅದೇ ಅವ್ರಿಗೇನು ಇಲ್ಲೇ ನಂದು 2 ನಿಮಿಷ ಕೆಲಸ, ಒಳಗಡೆ ಹೋದ್ರೆ ಪುನಃ ಬರಬೇಕೆ ಆಗ್ತದೆ ಅಲ್ಲ. ಅದೇ ಎಲ್ಲರೂ ನಾವು ನಮ್ಮ ಕನ್ವೀನಿಯನ್ಸ್ ಅಷ್ಟೇ ನೋಡ್ಕೊಳ್ತಾ ಇದ್ದೀವಿ. ನಮ್ಮ ಸುತ್ತಲಿದ್ದವರಿಗೆ ಈಗ ನಾನು ಇಲ್ಲಿ ನಿಲ್ಸೋಗೋದ್ರಿಂದ ಏನು ಸಮಸ್ಯೆ ಆಗ್ತದೆ ನಾವು ಯಾರು ಯೋಚನೆ ಮಾಡೋಕೆ ಬಿಟ್ಬಿಟ್ಟಿದ್ದೀವಿ. ದಟ್ಸ್ ವಾಟ್ ವಿ ಬೀಯಿಂಗ್ ದ ಹ್ಯೂಮನ್ ಬೀಯಿಂಗ್ಸ್ ವಿ ಹ್ಯಾವ್ ಲೆಫ್ಟ್ ದಟ್ ಪಾರ್ಟ್ ಆಫ್ ಬೀಯಿಂಗ್ ಹ್ಯೂಮನ್, ಐ ಫೀಲ್. ಮತ್ತೆ ನಾವು ಜಸ್ಟ್ ಅವ್ರು ನಿಲ್ಲಿಸ್ತಾ ಇಲ್ವಾ ಈಗ ಅಂತ ಇನ್ನೊಬ್ಬ ಫೆಲೋ ಪ್ಯಾಸೆಂಜರಿಗೆ ಕೇಳೋದು, ಅವರು ನಿಲ್ಸಿದ್ದಾರೆ ಸರ್ ನಾನೇನ್ ಮಾಡ್ಲಿ, ನಾನು ಅದಕ್ಕೆ ನಿಲ್ಸಿದೆ, ಅವರಿಗೆ ಕೇಳೋದಿಲ್ಲ ನೀವು ನಮಗೆ. ಒಂದು ಅನಿವಾರ್ಯವಾಗಿ ಒಂದು ಪುಟ್ಟ ಬ್ರೇಕನ್ನು ತೆಗೆದುಕೊಳ್ಳಲೇಬೇಕು. ಬ್ರೇಕಿನ ಬಳಿಕ ಕೊನೆಯದಾಗಿ ಯಾವ ರೀತಿಯಲ್ಲಿ ನಮ್ಮ ನಾಗರಿಕರು, ನಮ್ಮ ಕರಾವಳಿಯ ನಾಗರಿಕರು ಸುರಕ್ಷತೆಯ ದೃಷ್ಟಿಯಿಂದ ವಾಹನದಲ್ಲಿ ಸವಾರಿ ಮಾಡುವುದಾಗಲಿ ಅಥವಾ ಸಂಚರಿಸುವುದಾಗಲಿ ಮಾಡಿದರೆ ಹೇಗೆ ಸಾವು ನೋವನ್ನು ಕಡಿಮೆ ಮಾಡಬಹುದು, ಆ ಬಗ್ಗೆ ಗಣ್ಯರು ಏನಂತ ನೋಡೋಣ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಐಸ್ ಕ್ರೀಮ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ ರಸ್ತೆ ಸುರಕ್ಷತಾ ಅಭಿಯಾನ ಯಾವ ರೀತಿಯಲ್ಲಿ ನಮ್ಮ ಕರಾವಳಿಯಲ್ಲಿ ಯಶಸ್ವಿಯಾಗಿ ಸಾಗಬೇಕಾದ್ರೆ ನಿಮ್ಮ ಅಂದರೆ ನಾಗರಿಕರಾಗಿ ನಮ್ಮ ಕರ್ತವ್ಯಗಳು ಏನು ಮತ್ತು ಅದಕ್ಕೆ ನಮಗೆ ಪೊಲೀಸ್ ಅಧಿಕಾರಿಗಳು ಮತ್ತು ವೈದ್ಯರು ಕೊಡುವಂಥ ಮಾರ್ಗದರ್ಶನ ಏನು ಅಂತೇಳಿ. ಮೇಡಮ್, ಯಾವ ರೀತಿಯಲ್ಲಿ ಟ್ರಾಫಿಕ್ನ ಕಂಜಕ್ಷನ್ ಅಥವಾ ಜಾಮ್ ಆಗೋದು, ಟ್ರಾಫಿಕ್ ಬ್ಲಾಕ್ ಆಗೋದು, ಅದರಿಂದಲೇ ಆಕ್ಸಿಡೆಂಟ್ ಅಥವಾ ಅದಕ್ಕೇನು ಕಾರಣ ಅಂತ ಹೇಳ್ತೀರಿ? ಅದು ತಡಿಲಿಕ್ಕೆ ಸಾಧ್ಯ ಉಂಟಾ? ಅಲ್ಲ, ಟ್ರಾಫಿಕ್ ಕಂಜೆಷನ್ನು ಇದು ಎಲ್ಲ ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ಈಗ ಸಮ್ಟೈಮ್ಸ್ ಮಾರ್ನಿಂಗ್ ಎಲ್ಲ ಅಟ್ ದ ಸೇಮ್ ಟೈಮ್ ಆಫೀಸ್ ಅವರು ಹೋಗಬೇಕು, ಸ್ಕೂಲ್ ಮಕ್ಕಳು ಹೋಗಬೇಕು, ಎಲ್ಲರೂ ಹೋಗಬೇಕಾಗಿರ್ತದೆ. ಸೊ ಆಬ್ವಿಯಸ್ಲಿ ಮೂಮೆಂಟ್ ಜಾಸ್ತಿ ಇದ್ದಾಗ ಸ್ವಲ್ಪ ಸ್ಲೋ ಮೂಮೆಂಟ್ ಆಗ್ತದೆ. ಆವಾಗ ನಾವು ಎಫೆಕ್ಟಿವ್ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋಗಬೇಕು ಆ ರೀತಿ ಮಾಡಿದಾಗ ಆವಾಗ ಕಂಜೆಷನ್ ಆಗೋದು ಸ್ವಲ್ಪ ತಡೆಗಟ್ತದೆ. ಬಟ್ ಕಂಜೆಷನ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ಆಕ್ಸಿಡೆಂಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಆಕ್ಸಿಡೆಂಟ್ ನಾನು ಈಗಾಗಲೇ ಹೇಳ್ದಂಗೆ, ಈಗ ಪೆಡೆಸ್ಟ್ರಿಯನ್ ಪಾಪ ಅವರು ಈ ಕಡೆ ಏನೋ ಅವ್ರ ಪಾಡಿಗೆ ಅವರು ಹೋಗ್ತಾ ಇರ್ತಾನೆ, ಈಗ ಯಾರೋ ರ್ಯಾಶ್ ಆಗಿ ಬಂದ, ಇವ್ರು ನೋಡಿರೋದಿಲ್ಲ, ಈ ಕಡೆ ಬರ್ತಾ ಇರ್ತಾರೆ, ಹೊಡಿತಾರೆ. ಸೊ ಕಂಜೆಷನ್ ಐ ಡೋಂಟ್ ಥಿಂಕ್ ಸೊ ಇಟ್ ಈಸ್. ಪಾದಚಾರಿಗಳು ಕೂಡ ಎಲ್ಲಿ ಕ್ರಾಸ್ ಮಾಡ್ಬೇಕು ಅಲ್ಲೇ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತಾ ಉಂಟು. ಹೌದು, ಎಲ್ಲಿ ಮಾಡಿದ್ರೆ ಅಲ್ಲೇ ಮಾಡಬೇಕು. ಈಗ ಸಮ್ಟೈಮ್ಸ್ ಏನಾಗ್ತದೆ, ಈ ಕಡೆ ಎಲ್ಲೋ ಈ ಕಡೆಯಿಂದ ರೋಡಿಗೆ ಈ ಕಡೆ ಬರಬೇಕಾಗ್ತದೆ, ಈ ಕಡೆ ಡಿವೈಡರ್ ಇರ್ತದೆ, ಅವರು ಆ ಕಡೆ ಬರಬಾರ್ದು, ಆ ಕಡೆಯಿಂದ ಕ್ರಾಸ್ ಮಾಡ್ಕೊಂಡು ಬರಬೇಕಲ್ಲ, ಏನಾಗ್ಬಿಡುತ್ತೆ ಇಲ್ಲೇ ಹೋಗ್ಬಿಡೋಣ ಆ ಥರ ಬರ್ತಾ ಇರ್ತಾರೆ. ಅವನು ಈಗ ಆಬ್ವಿಯಸ್ಲಿ ಆ ಕಡೆ ಬರೋನು ನೋಡೋಕೆ ಹಾಗೆ ಬಂದರೆ ಅವ್ರು ನೋಡೋದು ಕಷ್ಟ ಆಗ್ಬಿಟ್ಟಿದೆ. ಈಗ ಇವ್ರು ಇದನ್ನ ಡಿವೈಡರ್ ಮಾಡಿ ಮೇಲೆ ಬರ್ತಾರೆ ಅಂತ ಹೇಳಿದ್ರೆ ಖಂಡಿತ ಅವನು ಸಡನ್ ಆಗಿ ಇದು ಹಾಕ್ಬಿಡ್ತಾರೆ. ಕತ್ಲೆಲ್ಲ ಏನಾಗ್ಬಿಟ್ಟಿರ್ತದೆ, ಸಮ್ಟೈಮ್ಸ್ ಹೆವಿ ವೆಹಿಕಲ್ಗೆ ಈ ಕಡೆ ಇವರು ಲೈಟ್ ಇರೋದಿಲ್ಲ, ಹೋಗ್ತಾ ಇರೋದು ಕಾಣಿಸಿರೋದಿಲ್ಲ. ಕರೆಕ್ಟ್. ಪ್ಲಸ್ ಕೆಲವು ಕಡೆ ಹಂಸಿ ಕೂಡ ಪೇಂಟ್, 2 ವೀಲರ್ಸ್ ಮತ್ತೆ ಪೆಡೆಸ್ಟ್ರಿಯನ್ಸ್ ಆರ್ ದ ಹೈಲಿ ಎಫೆಕ್ಟೆಡ್ ಪೀಪಲ್ ಈಗ ಆಕ್ಸಿಡೆಂಟಿಗೆ. ಸರ್ ಪ್ರಭುಳೆ, ಹೇಗೆ ರೋಡ್ ಸೇಫ್ಟಿ ಬಗ್ಗೆ ಹೇಗೆ ತಿಳಿಸ್ಕೊಳ್ಬೋದು ನಾವು? ಅದೇ ರೋಡ್ ಸೇಫ್ಟಿಯಲ್ಲಿ ಒಂದಂದರೆ ಆಕ್ಸಿಡೆಂಟ್ ಆಗುವ ಕಾರಣಗಳನ್ನು ಹುಡುಕಿ ನಾವು ಅದನ್ನು ಪರಿಹರಿಸಲಿಕ್ಕೆ ಆದರೆ ಪರಿಹರಿಸಬೇಕು. ಯಾವುದು ಪರಿಹಾರ ಮಾಡಿಸ್ಲಿಕ್ಕೆ ಆಗ್ತದೆ ಅದನ್ನು. ಮೇನ್ ನನ್ನ ಒಂದು ನಾಗರಿಕನಾಗಿ ಸಮಾಜದ ಒಂದು ಭಾಗವಾಗಿ ನಾನು ಹೇಳೋದಂದರೆ ತಾಳ್ಮೆ ಬೆಳೆಸ್ಕೊಳ್ಬೇಕು. ನಾವು ಎಷ್ಟೋ ಸರ್ತಿ ನಾವು ಯಾಕೆ ಧಾವಂತ ಮಾಡ್ತಾ ಇದ್ದೇವೆ, 2 ನಿಮಿಷ ಬೇಗ ತಲುಪಿದ್ರಿಂದ ಏನು ಸಿಗುತ್ತೆ, ಏನೂ ಸಿಗೋಲ್ಲ, ಆದರೂ ಹೋಗ್ತಾ ಇರ್ತೀವಿ ನಾವು. ತಾಳ್ಮೆ ಮುಖ್ಯ. ಯಾವುದೋ ಒಂದು ಬಸ್ ಹಿಂದೆ ಬರೆದಾಗ ಅಪಘಾತಕ್ಕೆ ಅವಸರವೇ ಕಾರಣ. 90% ಆಫ್ ದ ಟೈಮ್ ದ್ಯಾಟ್ ಈಸ್ ಟ್ರೂ. ಸೊ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಅದನ್ನೀಗ ಲಾ ಎನ್ಫೋರ್ಸರ್ ಮೇಲೆ ಬಿಡೋದಲ್ಲ, ನಾವು ನಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡ್ತಾ ಇದ್ದರೆ ಹೆಚ್ಚಿನ ಪ್ರಾಬ್ಲಮ್ ಅದರಷ್ಟಕ್ಕೆ ಸಾಲ್ವ್ ಆಗ್ತದೆ, ಅದು ಇಂಪ್ರೂವ್ ಆಗ್ತದೆ ಅಂತ ನಾವು ಭರವಸೆ ಇಟ್ಕೊಳ್ಳೋಣ. ಆಸ್ಪತ್ರೆಗೆ ಪೇಷಂಟ್ ಬಂದ ಮೇಲೆ ಅವರ ಚಿಕಿತ್ಸೆಯಲ್ಲಿ ತುಂಬ ಸುಧಾರಣೆಗಳಾಗಿವೆ. ಮೊದಲು ಉಳಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತ ಇದ್ದ ವ್ಯಕ್ತಿಗಳನ್ನು ನಾವು ಉಳಿಸ್ತಾ ಇದ್ದೀವಿ. ಈಗ ಗ್ಯಾಪ್ ಉಳಿದಿರೋದು ಆಕ್ಸಿಡೆಂಟ್ ಸೈಟಿಂದ ಆಸ್ಪತ್ರೆಗೆ ಪೇಷಂಟನ್ನು ತಲುಪಿಸುವ ಒಂದು ಇದಿದೆಯಲ್ಲ, ಟೈಮ್ ಪೀರಿಯಡ್, ಅದರಲ್ಲಿ ನಮ್ಮದು ಅರಿವು ಇನ್ನೂ ಸಾಲದು. ನಾವು ಹಳೆಯ ರೀತಿ ಒಂದು ಸಹೃದಯದ ಬೇಸಿಸ್ ಮೇಲೆ ಆಗ್ತಾ ಇದೆ. ಯಾರು ಅದನ್ನು ಹೆಲ್ಪ್ ಮಾಡಬೇಕಂತ ಮನಸ್ಸಿದ್ರೆ ಸಾಕಾಗಲ್ಲ, ಎಷ್ಟು ಸತಿ ಅರಿವು ಬೇಕು. ಅದನ್ನು ಅರಿವು ಒಂದು ಕೊಡುವಂಥ ಕಾರ್ಯ ಈಗ ನಮ್ಮ ಟಿ ವಿ ಮುಖಾಂತರ ಈ ಥರ ಕಾರ್ಯಕ್ರಮಗಳು ಬೇಕು. ಇನ್ನೊಂದು ನಮ್ಮ ಡಾಕ್ಟ್ರು ಏನಂತ ಹೇಳಿದ್ರು ಅಂತ ಹೇಳಿದರೆ, ನಾವು ಸಂಸ್ಥೆಯ ಮುಖಾಂತರ ಯಾರು
ವೈಯಕ್ತಿಕವಾಗಿ ಅಥವಾ ಸಂಸ್ಥೆ ಆಗಿ ಬರ್ತಾರೆ, ನಮಗೆ ಇಂಥದ್ದು ಅರಿವು ಬೇಕು ಅಂತ, ಅವರಿಗೆ ಫ್ರೀ ಆಫ್ ಕಾಸ್ಟ್ ಆ ಟ್ರೈನಿಂಗ್ ಕೊಡಲಿಕ್ಕೆ ನಮ್ಮ ಸಂಸ್ಥೆ ಸಿದ್ಧ ಇದೆ, KMC ಸಂಸ್ಥೆ ಸಿದ್ಧ ಇದೆ. ಡಾಕ್ಟರ್ ಜಿದು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ವೈಯಕ್ತಿಕವಾಗಿ. ಹೇಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಅಂತ? Yeah, there are many ways. Creating awareness is there. It's not a new thing. We have been doing it for many years actually. Now what we are doing is, it's a joint effort. Now we have come up with the police. Police is coming us, and now we are teaching people, and we are doing it different ways. Tomorrow we have a walkathon. That means all of our students, everyone are having walk from KMC Jyoti to the medical college. Then we have something called a street play. That is, we go and act in front of the crowd and say that, okay, these are the things which happens when we meet an accident. Then there's an interaction with the police, what to do for the students and for the general public. That's what we are arranging at this year. This is what the concept is. And this is one of the thing. This is also Namma TV, through Namma TV, what we have done today. It's also for a part of awareness program. And we also trained around 45 to 50 polices, traffic polices, 2 days back. We trained them in the first state in a part of this awareness program. And train, like the way sir was saying, from the site of accident to the hospital. That time is crucial. And where you get them and how do you get them is something very, very important. Small technique, giving water. First accident agudale enagutte, he will be lying down nicely, but you wake him up and give water. It goes to the lungs. There's a sense of aspiration, we say that. There's some small techniques which can save someone's life. Correct. So ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವೇನಾದರೂ ಸರ್ಕಾರಕ್ಕೆ ಏನಾದರೂ ಇದು ಮನವಿ ಕೊಟ್ಟಿದ್ರೆ ಮೇಡಮ್, ಹೇಗೆ ಮಾಡ್ಬೋದು ಎಕ್ಸ್ಟ್ರಾ ಫೆಸಿಲಿಟೀಸ್? ಇಲ್ಲ, it is as I have already told, prevention is better than cure. So education is part of our traffic management. We have been ನಮ್ಮ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ ಪ್ರತಿಯೊಬ್ಬರ ಮಟ್ಟದಿಂದ ಕೂಡ ನಾವು ಎಷ್ಟು ಅವೇರ್ನೆಸ್ ಆಗ್ತಾ ಇದೆ, ಸ್ಕೂಲ್ಸು, ಕಾಲೇಜಸ್ಸು, ಬೇರೆ ಬೇರೆ ಎಲ್ಲೆಲ್ಲಿ ಪಬ್ಲಿಕ್ ಪ್ಲೇಸಸ್ಸಲ್ಲಿ ನಾವೆಲ್ಲ ಕೊಡಬಹುದು ಸಾರ್ವಜನಿಕರಿಗೆ ಅವೇರ್ನೆಸ್ಸು, ಅದನ್ನ ಎಲ್ಲ ನಾವು ಮಾಡ್ತಾ ಇದ್ದೇವೆ. ಸೊ ವಿ ಹ್ಯಾವ್ ಬೀನ್ ಡೂಯಿಂಗ್ ಇಟ್, ವಿ ವಿಲ್ ಬಿ ಡೂಯಿಂಗ್ ಇಟ್. ಮತ್ತೆ ಆಸ್ ಅವ್ರು ಹೇಳ್ದಂಗೆ ನಮಗೆ ತಾಳ್ಮೆ ಅನ್ನೋದು ಬೇಕು. ಗೋಯಿಂಗ್ ನೆವರ್ ಈಸ್ ಬೆಟರ್ ದೆನ್ ಗೋಯಿಂಗ್ ಲೇಟ್. ಸೊ ನಾವು ಅದನ್ನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಫಸ್ಟ್ ಪ್ರಿವೆನ್ಷನ್ ಮಾಡ್ಬೋದು, ಅದಕ್ಕೇನು ಮಾಡಬೇಕು, ಅವೇರ್ನೆಸ್ ಮಾಡ್ತೀವಿ, ಎಜುಕೇಷನ್ ಕೊಡ್ತೇವೆ. ಸೊ ಇಫ್ ಯು ಆರ್ ನಾಟ್ ರೆಡಿ ಟು ಲಿಸನ್ ಟು ಇಟ್, ದೆನ್ ಕಮ್ಸ್ ದ ಎನ್ಫೋರ್ಸ್ಮೆಂಟ್. ಫೈನ್ ಹಾಕ್ತಾ ಇದ್ದೇವೆ, ಫೈನ್ಸ್ ಆಗ್ತಾ ಇದ್ದೇವೆ, ಫೈನ್ ಕಟ್ಟಬೇಕಾಗ್ತದೆ. ಅವಾಗಾದರೂ ಅವ್ರಿಗೆ ಓಕೆ, ದುಡ್ಡಾದರೂ ಹೋಗ್ತದಲ್ಲಪ್ಪ ಅನ್ನೋದೊಂದು ಸ್ವಲ್ಪ ಪಿಂಚ್ ಆಗ್ತದೆ, ಅವಾಗಾದರೂ ಫಾಲೋ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಇಂಜಿನಿಯರಿಂಗ್, ರೋಡ್ಸು, ಅದು ಎಲ್ಲ ಸ್ವಲ್ಪ ಸರಿ ಆದರೆ, ಸೊ ಇಟ್ ಕ್ಯಾನ್ ಬಿ ಕಾಲ್ಡ್ ಎಸ್ ಎ ಬೆಟರ್ ಟ್ರಾಫಿಕ್ ಸಿಸ್ಟಮ್. ಒಂದು ಕರೆಯನ್ನು ಈ ಮಧ್ಯೆ ಸ್ವೀಕರಿಸೋಣ. ನಮಸ್ಕಾರ. ಹಲೋ, ನಮಸ್ತೆ, ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ. ಓಕೆ, ನಮಸ್ತೆ, ಕೇಳಿಸ್ತಾ ಉಂಟು, ಹೇಳಿ, ಮಾತಾಡಿ. ಆಯ್ತು, ಹೇಳಿ, ಮಾತಾಡಿ. ಹೌದು, 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 ಎಸ್, ಹೌದು, ಹೌದು, ಹೌದು. ಅದು ಯಾರಾದ್ರೂ ಹಾಗೆ ಮಾಡಿದ್ರೆ, ಎಸ್, ಹಾಗೆ ಯಾರಾದ್ರೂ ಮಾಡಿದ್ರೆ ನೀವು ಅವರಿಗೆ ಒಬ್ಬರು ಜವಾಬ್ದಾರಿ ನಾಗರಿಕರಾಗಿ ಏನಾದ್ರು ಹೇಳ್ಬೋದಾ? ನೀವು ಏನಾದರೂ ಅವರಿಗೆ ಹಾಗೆ ಮಾಡ್ತಾ ಇದ್ರೆ, ನಿಮ್ಮ ಕಣ್ಣ ಮುಂದೆ ಯಾರಾದರೂ ಹಾಗೇನಾದ್ರೂ ಅವರಿಗೆ ಹೇಳಲಿಕ್ಕೆ ಸಾಧ್ಯನಾ, ಎಚ್ಚರಿಕೆ ಅಥವಾ? ಓಕೆ, ಕೇಳಿದ್ರೆ ಎಸ್, ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್, ಕೇಳುವ ತಾಳ್ಮೆ. ಎಸ್, ಮತ್ತೆ ನಾವು ಟ್ರಾಫಿಕ್ ವಾರ್ಡನ್ ಸಿಸ್ಟಮ್ ಅಂತ ಇದೆ, ಇವ್ರುಗಳಿಗೂ ಗೊತ್ತಿರಬೇಕು. ನಮ್ಮದು ಚೀಫ್ ಟ್ರಾಫಿಕ್ ವಾರ್ಡನ್ ಸಿಸ್ಟಮ್ ಅಂತ ಹೇಳಿದರೆ, ಯಾರೇ ನಾಗರಿಕರು ನಮ್ಮ ಟ್ರಾಫಿಕ್ ಪೊಲೀಸ್ ಜೊತೆಗೆ ಜಾಯ್ನ್ ಆಗಿ ಮಂಗಳೂರಿನ ಸಂಚಾರ ವ್ಯವಸ್ಥೆಗೆ ತಮ್ಮದ ಕೊಡುಗೆ ಮಾಡಬಹುದಂತ ಹೇಳಿದ್ರೆ, ಖಂಡಿತ ಯಾರು ಬೇಕಿದ್ರೆ ಕೂಡ ಜಾಯ್ನ್ ಆಗಬಹುದು. ಇವಾಗ ಪ್ರೆಸೆಂಟ್ಲಿ 14 ಜನ ಇದ್ದಾರೆ. ನಾವು ಯಾವುದಾದ್ರೂ ಅಡ್ವೈಸರಿ ಮೀಟಿಂಗ್ ಮಾಡಿದಾಗ, ಹೊರಗಡೆ ಹೋದಾಗ ಕೂಡ ಹೇಳ್ತೇವೆ, ಅದು ನಂಬರ್ಸು ತುಂಬ ಕಡಿಮೆ, ಬೇರೆ ಸಿಟಿಗಳಿಗೆ ಹೋಲಿಸಿದ್ರೆ ವಿ ಆರ್ ವೆರಿ ಲೆಸ್ ಅಂತ ಹೇಳಿ.
ಇನ್ನು ಸಾರ್ವಜನಿಕರು ಅದಕ್ಕೆ ಹೆಚ್ಚಿನ ರೀತಿಯಾಗಿ ಬಂದಾಗ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದ್ದಾಗ ನಾವು ಏನು ಸಮಸ್ಯೆ ಫೇಸ್ ಮಾಡ್ತಾ ಇದೀವಿ ಅಥವಾ ನಾವು ಅವರಿಗೆ ಸರಿಯಾಗಿ ಜನರ ಜೊತೆ ಸ್ಪಂದಿಸ್ತಾ ಇಲ್ವಾ, ಸಮಸ್ಯೆಗಳೇನು ಅಂತ ಇನ್ನು ಒಳ್ಳೆ ರೀತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಟ್ ದ ಸೇಮ್ ಟೈಮ್ ಈಗ ನಾವು ಎಲ್ಲ 4 ಪೊಲೀಸ್ ಸ್ಟೇಷನ್ ಇದೆ ನಮ್ಮದು. ನಾರ್ತ್ ಪೊಲೀಸ್ ಸ್ಟೇಷನ್, ಈಸ್ಟ್, ವೆಸ್ಟ್ ಮತ್ತು ಸೌತ್ ಪೊಲೀಸ್ ಸ್ಟೇಷನ್ ಮತ್ತು ACP ಟ್ರಾಫಿಕ್ ಇರ್ತಾರೆ. ಸೊ ಅದ್ರ ಆ 4 ಪೊಲೀಸ್ ಸ್ಟೇಷನ್ನು ಮತ್ತು ಒಂದು ACP ಟ್ರಾಫಿಕ್ ಪ್ರತಿಯೊಂದು ನಾವು ಠಾಣಾ ಮಟ್ಟದಲ್ಲಿ ಮತ್ತು ನಮ್ಮ ಮಟ್ಟದಲ್ಲಿ ಕೂಡ ಒಂದು ಸಿವಿಲ್ ಅಡ್ವೈಸರಿ ಕಮಿಟಿ ಅಂತ ಮಾಡ್ಕೊಂಡಿದ್ದೇವೆ. ಅದರಲ್ಲಿ ನಾಗರಿಕರನ್ನ ಎಷ್ಟು ಜನನ ಜವಾಬ್ದಾರಿಯುತ ನಾಗರಿಕರಾಗಿರೋರಿಗೆ ಮೆಂಬರ್ಸ್ ಕೂಡ ಮಾಡಿದ್ದೇವೆ. ಇದಲ್ಲದೆ ನಮಗೆ ಒಂದು ನಂಬರ್ ಕೂಡ ಇದೆ 9480802303 ಅಂತ ಹೇಳಿ. ಆ ಥರ ಟ್ರಾಫಿಕ್ ರಿಲೇಟೆಡ್ ಏನೇ ಅವರು ಏನಾದರೂ ನೋಡಿದರೆ ಫೋಟೋಸ್ ಇದ್ದರೆ ಕಳಿಸ್ಬೋದು, ಸಮಸ್ಯೆಗಳಿದ್ದರೆ ಕೂಡ ಹಾಕ್ಬೋದು. ಮತ್ತು ಅಟ್ ದ ಸೇಮ್ ಟೈಮ್ ನಮ್ಮದು ಫೋನಿಂಗ್ ಪ್ರೋಗ್ರಾಮ್ ಕೂಡ ಪ್ರತಿ ವೀಕ್ ಫ್ರೈಡೇಸ್ ನಡೀತದೆ. ಅದರಲ್ಲಿ ಕೂಡ ನಮಗೆ ಮೆಜಾರಿಟಿ ಮೋರ್ ದೆನ್ 95 to 98% ಟ್ರಾಫಿಕ್ ರಿಲೇಟೆಡ್ ಬರ್ತದೆ. ಅದಲ್ಲದೆ ರೀಸೆಂಟಾಗಿ KSP ಆ್ಯಪ್ ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರದಿಂದನೇ ಕೂಡ ನಮ್ಮ ಡಿಪಾರ್ಟ್ಮೆಂಟಿಂದ ರಿಲೀಸ್ ಆಗಿದೆ. ಆ್ಯಪಲ್ಲಿ ನಮ್ಮ ಎಲ್ಲ CP ಇಂದ ಹಿಡಿದು ಎಲ್ಲರದ್ದು ನಂಬರ್ಸ್ ಇದೆ. ಅದರಲ್ಲಿ ಇನ್ಸಿಡೆಂಟ್ ರಿಪೋರ್ಟಿಂಗ್ ಅದು ಯಾರು ತಮ್ಮ ಆಂಡ್ರಾಯ್ಡ್ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಲ್ಲಿ ಅದು ನೆಟ್ ಆನ್ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಲೊಕೇಶನ್ ಬರ್ತದೆ, ಅದು ಫೋಟೋ ತೆಗೆದು ಹಾಕ್ಬೋದು. ಅಥವಾ ನಿಮ್ಗೆ ಯಾವುದೇ ಇನ್ಸಿಡೆಂಟ್ ಬಗ್ಗೆ ಸಮಸ್ಯೆ ಇದೆ ಅಂತ ಹೇಳಿ ಅಲ್ಲಿ ಹಾಕಿಬಿಟ್ರೆ ಕನ್ಸರ್ನ್ PIಗೆ ಹೋಗ್ತದೆ, ಅವರು ಅಟೆಂಡ್ ಮಾಡ್ತಾರೆ. ಅದಲ್ಲದೆ 100 ಇದೆ. ಸೊ ಈಗ ನಮ್ಮದು ರೆಸ್ಪಾನ್ಸು ಕೂಡ ಇಮಿಡಿಯೇಟ್ ಆಗಿ ಆಗ್ತಾ ಇದೆ. ಯಾರೇ ಏನೇ ಸಮಸ್ಯೆ ಇರಲಿ, ಟ್ರಾಫಿಕ್ ರಿಲೇಟೆಡ್ ಅಥವಾ ಕ್ರೈಮ್ ರಿಲೇಟೆಡ್ ಯಾವುದಾದ್ರೂ ಕೂಡ ವಿ ಆರ್ ರೆಡಿ ಟು ರೆಸ್ಪಾಂಡ್. ಕರೆಕ್ಟ್, ಎಸ್ ಸರ್. ಕೊನೆಯದಾಗಿ ಕಾರ್ಯಕ್ರಮ ಅಂತಿಮವಾಗಿ ಬರ್ತೀವಿ. 3 ಗಣ್ಯರು ಹೇಳಬೇಕು. ಫಸ್ಟ್ಗೆ ಶಿವಾನಂತಗಳು ಏನು ಹೇಳ್ತೀರಿ ವೀಕ್ಷಕರಿಗೆ? ಅದೇ ಆಗಲೇ 2-3 ಸತಿ ಮೇಡಮ್ ಅವರು ಹೇಳಿದ್ರು, ನಾನು ಹೇಳಿ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಪಾಲಿಸಿ. ಇದರಲ್ಲಿ ಯಾತಕ್ಕಂದರೆ ಆಕ್ಸಿಡೆಂಟ್ ಆದಮೇಲೆ ಏನು ಮಾಡಲಿಕ್ಕೆ ಆಗ್ತದೆ ಅನ್ನೋದು ಆಕ್ಸಿಡೆಂಟ್ನ ಗಂಭೀರತೆ ಮೇಲೆ ಹೋಗ್ತದೆ. ಅದರ ನಂತರ ಹೆಚ್ಚಿನ ಸರ್ತಿ ಕೆಲವು ಸರ್ತಿ ಏನು ಮಾಡಲಿಕ್ಕೆ ಆಗದಲ್ಲೇ ಇರುವುದಂತೂ ಉಂಟು. ಒಂದು ಬ್ರೈನಿಗೆ ಒಂದು ಲೆಕ್ಕಕ್ಕಿಂತ ಜಾಸ್ತಿ ಡ್ಯಾಮೇಜ್ ಆದರೆ, ಹಾರ್ಟಿಗೆ ಏಟು ಬಿದ್ದರೆ ಅಥವಾ ಶ್ವಾಸನಾಳ ಕಟ್ಟಾಗಿ ಹೋಗಿದ್ರೆ ಆ ಥರ. ಆದ್ದರಿಂದ ನಾವು ಪ್ರಿವೆನ್ಷನ್ ಮಾಡೋದು ಹೇಗೆ, ಪ್ರಿವೆನ್ಷನ್ ಈಗ ಪ್ಲ್ಯಾನಿಂಗು ಮೇಡಮ್ ವಿಶದವಾಗಿ ಹೇಳಿದರು, ಹೇಗೆ ಪ್ಲ್ಯಾನ್ ಮಾಡ್ತಾ ಇದ್ದೇವೆ. ಟೆಕ್ನಾಲಜಿ ಇಂಪ್ರೂವ್ ಆಗ್ತದೆ ವಾಟ್ಸ್ಆ್ಯಪ್ ಮೂಲಕ. ಸದ್ಯಕ್ಕೆ ಚೇಂಜ್ ಆಗದಲ್ಲೇ ಇರೋದು ಮೈಂಡ್ ಸೆಟ್ ನಮ್ಮದು. ಎಲ್ಲ ಏನು ಸೊಲ್ಯೂಷನ್ ಇದ್ದರೂ ಆಚೆಯಿಂದ ಬರಬೇಕು, ಅದು ನಮ್ಮ ಕಾಂಟ್ರಿಬ್ಯೂಷನ್ ಏನು ಇಲ್ಲ ಅನ್ನೋ ಥರ ನಾವು ಒಂಥರ ಅದನ್ನು ಸಮಸ್ಯೆಯನ್ನು ಕ್ಯಾಲೆಸ್ನೆಸ್ ಅಂತ ಹೇಳ್ತೀವಿ, ಗಂಭೀರವಾಗಿ ತಗೊಳ್ಳದೇ ಇದ್ದೀವಿ. ಸೊ ಯಾಕಂದರೆ ಏನು ಆಕ್ಸಿಡೆಂಟ್ ಆದೋ ಅದು ಬೇರೆಯವರಿಗೆ ಆಗ್ತದೆ ಅಂದ್ಕೊಳ್ತಾ ಇರ್ತೀವಿ ನಾವು, ಅದರಲ್ಲಿ ಇದಾಗಿರೋದಿಲ್ಲ. ವಿ ಆರ್ ನಾಟ್ ದ ವಿಕ್ಟಿಮ್ಸ್. ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಕಲಿಯುವಂಥ ಒಂದು ಇದಲ್ಲ ಇದು. ಯಾಕಂದರೆ ಇದು ಫಸ್ಟ್ ಆಕ್ಸಿಡೆಂಟ್ ಮೈಟ್ ಕಾಸ್ಟ್ ಯುವರ್ ಲೈಫ್ ಫಾರ್ ಲಿಂಬ್. ಸೊ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದು, ಅದೇನೋ ಎನ್ಫೋರ್ಸರ್ಸ್ ಬಂದು ಫೈನ್ ಆಗ್ತಾರೆ ಅಂತಲ್ಲ. ಏರ್ಬ್ಯಾಗಿಗೆ 5 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ರೆಡಿ ಇರುವವರು ನಾವು ಸೇಫ್ ಡ್ರೈವಿಂಗ್ ಪ್ರಾಕ್ಟೀಸಸ್ ಮಾಡಿದರೆ ಅಥವಾ ವೆಹಿಕಲನ್ನು ಮೇಂಟೈನ್ ಮಾಡಿಕೊಂಡು ಅದರಲ್ಲಿ ಫ್ರೀ ಆಫ್ ಕಾಸ್ಟ್ ನಾವು ವಿ ಕ್ಯಾನ್ ಅವಾಯ್ಡ್ ಬೀಂಗ್ ಪಾರ್ಟ್ ಆಫ್ ಎ ಆಕ್ಸಿಡೆಂಟ್, ಬೀಂಗ್ ದ ವಿಕ್ಟಿಮ್ ಆರ್ ದ ಅವಾಯ್ಡ್ ಬೀಂಗ್ ದ ಕಾಸ್ ಆಫ್ somebody else's loss of life. ಫೈನಲ್ ಕಮೆಂಟ್ ಏನು? The final comment is follow traffic rules, respect the pedestrians, someone back home is waiting for you, so always be safe. And if at all accident happens, if you see someone, help them, act fast and call for help and bring them to the concerned place as early as possible. Save the time. Time is very precious. ಮೇಡಮ್, ಕೊನೆಯದಾಗಿ ನಮ್ಮ TVಯವರು ಮತ್ತು KMC ಅವರು ನಮಗೆ ಇಲ್ಲಿ ಕರೆದು ನಮ್ಮ ಮಂಗಳೂರು ಪೊಲೀಸ್ನ ಸಂಚಾರ ವ್ಯವಸ್ಥೆಯ ಬಗ್ಗೆ ಆಗಲಿ ಅಥವಾ ಇತರ ವಿಷಯಗಳ ಬಗ್ಗೆ ಆಗಲಿ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿಕ್ಕೆ ಈ ಅವಕಾಶ ಮಾಡಿಕೊಳ್ಳಲಿಕ್ಕೆ ಥ್ಯಾಂಕ್ಸ್. ಓಕೆ, ಎಸ್. ಸೊ ನಿಮ್ಮ ಪ್ರಾಣ ಭಾಳ ಅಮೂಲ್ಯ. ಯಾಕಂತ ಹೇಳಿದರೆ ನಾವು ಅದನ್ನು ಕಾಯುವವರು ಅಥವಾ ಅದರ ಮೇಲೆ ಅವಲಂಬಿತರಾಗಿರೋರು ತುಂಬ ಜನ ಇರ್ತಾರೆ. ಅವರ ಮನಸ್ಸಿನ ಆ ಒಂದು ತುಮುಲ ಅಥವಾ ಆ ಒಂದು ನೋವು ಅರ್ಥ ಮಾಡಿಕೊಂಡು ನಮ್ಮ ಪ್ರಾಣವನ್ನು ಉಳಿಸುವಂಥ ಜವಾಬ್ದಾರಿ ನಮ್ಮ ಕೈಲಿದೆ ಅಂತ ಹೇಳ್ತಾ ಕರೆ ಮಾಡಿರುವಂಥ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ 1 ಗಂಟೆಗಳ ತನಕ ಬಂದು ತಮ್ಮ ಬ್ಯುಸಿ ಶೆಡ್ಯೂಲ್ಗಳ ಮಟ್ಟಿಗೆ ಇದ್ದಂತಹ ಉಮಾ ಪ್ರಶಾಂತ್ ಅವರಿಗೆ, ಡಾಕ್ಟರ್ ಶಿವಾನಂದ ಪ್ರಭುಗಳಿಗೆ ಮತ್ತು ಡಾಕ್ಟರ್ ಚಿದು ರಾಧಾಕೃಷ್ಣನ್ ಅವರಿಗೆ ನಮ್ಮ TVಯ ಪರವಾಗಿ ಮತ್ತು KMCಗೆ ನಮ್ಮ TVಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇದಿವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.